Wasn't made for you. Just trying to recollect what exactly. So made Alex. From is it flying Bharat? ಏನು ಈಗ ಅಟಲ್ ಬಿಹಾರಿ ಡೈರೆಕ್ಟ್ ಆಗಿ ಎಲ್ಲಿಂದ ಆಗ್ತಾ ಇದೆಯಲ್ಲ. So this is smart. ಏನಕ್ಕೆ ಅಧಿಕಾರಿಗಳು ನಮ್ಮ ಕರೆಗೆ ಹೋಗ್ಬಿಟ್ಟು ದಯವಿಟ್ಟು ಬಂದಿರ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಊರವರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತೇನೆ. ಇನ್ನು ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಚಂಚಲಾಕ್ಷಿ ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇವಲ 30 ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಇದು ಸಿಕ್ಕಿದ ಪದ್ಮಶ್ರೀ ಎನ್ನುವಂತೆ ಈ ನಾವು ನಂತರ ಇಲ್ಲಿ 1ರಿಂದ 7 ತಾರೀಕು ಸುಮಾರು 320 ಕೋವಿಡ್ ನಂತರ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಇನ್ನೂ ಬರಲಿದ್ದಾರೆ. ಇದರಲ್ಲಿ ಕೇವಲ 4 ಟೀಚರ್ಸ್ಗಳಿಗೆ ಸರ್ಕಾರ ಅನುದಾನವನ್ನು ನೀಡಿದೆ. ಅಂದರೆ 4 ಟೀಚರ್ಸ್ಗಳ ಸಂಬಳ ಸರ್ಕಾರ ಕೊಡ್ತಾ ಇದೆ. ಬಾಕಿ ಉಳಿದ ಸುಮಾರು 16 ಟೀಚರ್ಸ್ಗಳನ್ನು ಗಳಿಗೆ ಸಂಬಳವನ್ನು ನಮ್ಮ ಸಂಸ್ಥೆ ನೀಡುತ್ತಾ ಬಂದಿದೆ. ಇನ್ನು ಇಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಇಲ್ಲಿಯ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಸಂಸ್ಥೆ ನೋಡ್ತಾ ಇದೆ. ಇದು ಈ ನಮ್ಮ ಶಾಲೆಯ ನಾವು ಹೆಮ್ಮೆಯಿಂದ ನಾವು ಈ ಶಾಲೆಯನ್ನು ಹೇಳ್ತಾ ಇದ್ದೇವೆ. ಇದಕ್ಕೆ ಕಾರಣ ನಮ್ಮ ಈ ಊರಿನ ಜನರ ಸಹಕಾರ, ತುಂಬು ಸಹಕಾರ ಅಂತ ಹೇಳ್ಬೋದು. ಇಲ್ಲಿಯ ಊರಿನ ನಮ್ಮ ಪಂಚಾಯತ್ ಅಧ್ಯಕ್ಷರ ಸಮಿತಿಯವರಾಗಲಿ, ನಮ್ಮ ಇಲ್ಲಿ ಅನೇಕ ಸಂಸ್ಥೆಗಳಿದೆ, ಅವರಾಗಲಿ, ಪೋಷಕರಾಗಲಿ, ಇಲ್ಲಿಯ ಜಮಾತ್ನವರಾಗಲಿ, ಈ ಊರಿನವರು ನಮಗೆ ಮೋರಲ್ ಸಪೋರ್ಟನ್ನು ಅದಕ್ಕೆ ಕೊಡ್ತಾ ಇದ್ದಾರೆ. ನನಗೆ ತುಂಬ ಸಂತೋಷದ ವಿಷಯ. ನಾವು ಇನ್ನೂ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಆಕರ್ಷಿಸಬಹುದು. ಆದರೆ ಇಲ್ಲಿ ಹತ್ತಿರದ ಗ್ರಾಮಗಳಿಂದ ವಿದ್ಯಾರ್ಥಿಗಳನ್ನು ನಾವು ಬರಮಾಡಿಕೊಳ್ಬಹುದು. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಊಟ, ಉಚಿತ ಶಿಕ್ಷಣವನ್ನು ನೀಡಬಹುದು. ಆದರೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಕೇವಲ 1 ಬಸ್ಸು ಬಂದರದಂತೂ ಇಲ್ಲ ಅಂತ ಮಾತಾಡುವುದು. ಸರ್, ಒಂದು ವೇಳೆ ಈ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಏನಾದರೂ ಪ್ರಾಪರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಸ್ಸಿನ ವ್ಯವಸ್ಥೆ ಆದರೆ, 1-2-3 ಬಸ್ ಬರುತ್ತಿದ್ದರೆ ಖಂಡಿತವಾಗಿ ನಾವು ಹೇಳ್ತಿದ್ದೆ, ನಮ್ಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಾವು ಆಕರ್ಷಿಸಬಹುದು. ಹೆಚ್ಚಿನ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಫ್ರೀ ಎಜುಕೇಷನ್, ಫ್ರೀ ಫುಡ್ಡನ್ನು ಕೊಡಬಹುದು ಎನ್ನುವಂಥ ಆಶೆ ಇದೆ. ಅದಕ್ಕಾಗಿ ದಯವಿಟ್ಟು ನಾನು ಇದನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಇನ್ನೊಮ್ಮೆ ನೀವು ಬಂದಿದ್ದೀರಾ, ಕೇವಲ ನಿಮ್ಮ ಆಫೀಸಿನಲ್ಲಿ ನನಗೆ 1 ನಿಮಿಷದಲ್ಲಿ ನಾನು ಈ ಬಗ್ಗೆ ಹೇಳಿದ್ದೆ, ನೀವು ಇಲ್ಲಿ ಬರಬೇಕಂತ ಹೇಳಿ. ಕೇವಲ 1 ನಿಮಿಷದಲ್ಲಿ ನೀವು ಓಕೆ ಅಂತ ಹೇಳಿದ್ದೀರಿ. ದಟ್ ವಾಸ್ ವೆರಿ ಗ್ರೇಟ್. ನಾವು ಅದನ್ನು ಮರೆಯಲಿಕ್ಕಿಲ್ಲ. ಐ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಒಳಗಡೆ ಸ್ಕೂಲಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಅದನ್ನು ಉದ್ಘಾಟನೆ ಮಾಡಿ ಅದನ್ನು ನೋಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಇನ್ಸ್ಟಿಟ್ಯೂಷನ್ನ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ ಫಸ್ಟ್ ಆಫ್ ಆಲ್ ನಾನು ಹಾರ್ದಿಕ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟ.
ಅವ್ರು ಹೇಳ್ತಾ ಇದ್ರು ಒಂದೇ ನಿಮಿಷದಲ್ಲಿ ಒಪ್ಕೊಂಡೆ ಅಂತ. ಯೂಶ್ವಲಿ ನಾನು ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅವರು ನನಗೆ ಗೆಸ್ಟಾಗಿ ಇನ್ವೈಟ್ ಮಾಡಿದಾಗ ನನಗೆ ರಿಜೆಕ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ. ಇವತ್ತು ನನಗೆ ಭಾಳಷ್ಟು ಕಾರ್ಯಕ್ರಮಗಳಿತ್ತು. ಈಗಲೂ ಕೂಡ 12 ಗಂಟೆಗೆ ಬೇರೆ ರೀತಿಯಾದಂತಹ ಒಂದೊಂದು ಕಾರ್ಯಕ್ರಮಗಳು ಲೈನ್ ಅಪ್ ಇದೆ. ಆದರೆ ಸ್ಕೂಲು ಕಾಲೇಜ್ಗಳಿಗೆ ಅಲ್ಲಿ ಹೋಗುವಂಥ ಅವಕಾಶವನ್ನು ನನಗೆ ಯಾವಾಗೂ ಬಿಟ್ಕೊಡೋಕ್ಕಾಗಲ್ಲ. ನಾವು ಮೇ ಬಿ ಐ ಥಿಂಕ್ ಈಗ ಆಗಿರುವಂಥ ಜಿಲ್ಲಾಧಿಕಾರಿಗಳೆಲ್ಲ ಒಂದು ಸ್ವಲ್ಪ ನತದೃಷ್ಟ ಜಿಲ್ಲಾಧಿಕಾರಿಗಳು ಅನ್ಸುತ್ತೆ. ಕೋವಿಡ್ ಟೈಮಲ್ಲಿ ಬಂದು ಜನ ಸೇರದಿರೋ ಹಾಗೆ ನೋಡ್ಕೊಳ್ಳೋದೇ ನಮ್ಮದು ಕೆಲಸ ಆಗಿತ್ತು. ಬೇರೆ ಎಲ್ಲ ಕಡೆ ಜನನ ಸೇರಿಸಿ ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ರೆ ಜನ ನೋಡಿದ್ರೆ ಯಾರ್ಯಾರು ನೋಡಿದ್ರೆ ಬರೀ ತಪ್ಪು ಹುಡುಕುವಂಥ ಜಿಲ್ಲಾಧಿಕಾರಿಗಳೇ ಆಗಿದ್ದೀವಿ. ಹಾಗಾಗಿ ಮೇ ಬಿ ಎಲ್ರಿಗೂ ಅನ್ನಿಸ್ಬೋದು ಇವರೆಲ್ಲ ದುಷ್ಟ ಜಿಲ್ಲಾಧಿಕಾರಿಗಳು, ರಿಸ್ಟ್ರಿಕ್ಷನ್ ಹಾಕ್ತಾರೆ, ಲಾಕ್ಡೌನ್ ಮಾಡ್ತಾರೆ ಅನ್ನುವಂಥ ಪಾಯಿಂಟ್ಗಳಲ್ಲಿ. ಆದರೆ ಭಾಳ ಖುಷಿಯಾಗುವಂಥ ವಿಷಯ, ಕೋವಿಡ್ನ 2ನೇ ಅಲೆಯ ನಂತರ 3ನೇ ಅಲೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ನಾವೆಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು. ಮತ್ತೆ ಬರದಿರೋ ಹಾಗೆ ನಾವು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಯಾಕೆಂದರೆ ಎಲ್ಲ ಸ್ಕೂಲ್ಸ್ನ ಮಕ್ಕಳುಗಳ ಭವಿಷ್ಯ ಅದರಲ್ಲಿದೆ. ಭಾಳಷ್ಟು ಜನ ಎಕನಾಮಿಕಲ್ ಲಾಸಸ್ ಬಗ್ಗೆ ಹೇಳ್ತೀವಿ, ಆದರೆ 1-1.5 ವರ್ಷದಿಂದ ಶಾಲೆ ಕಾಲೇಜ್ಗಳು ಇಲ್ಲ ಅಂತೇಳಿ ಅಂದರೆ ಅದರಿಂದ ಆಗುವಂಥ ಲಾಸ್ಗಳು ಮುಂದೆ ನಮಗೆ ಭಾಳಷ್ಟು ಹೊಡೆತವನ್ನು ಬೀಳುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಹಾಗಾಗಿ ಆ ವಿಚಾರದೊಳಗಡೆ ಶಾಲಾ ಕಾಲೇಜು, ಅಂಗನವಾಡಿ, ಕಿಂಡರ್ ಗಾರ್ಟನ್ ಎಲ್ಲವೂ ಕೂಡ ಓಪನ್ ಆಗೋ ಹಾಗೆ ಮಾಡಿರೋದು ಮೇ ಬಿ ಅದೊಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್. ಅದರಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಜಾಮಿಯತುಲ್ಲಾ ಫಲಾಹ್ ಇನ್ಸ್ಟಿಟ್ಯೂಷನಿಂದ ಅಟಲ್ ಟಿಂಕರಿಂಗ್ ನನಗೆ ನನ್ನ ಹೈಸ್ಕೂಲ್ನ ದಿನಗಳೇ ನನಗೆ ನೆನಪಾಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಾನು ಕೂಡ ಹೈಸ್ಕೂಲ್ ಒಳಗಡೆ ಇದ್ದಾಗ ನಮ್ಮ ಟೀಚರ್ಸ್ಗಳು ನಮ್ಮ ಇನ್ಸ್ಟಿಟ್ಯೂಷನ್ನಿಂದಲೂ ಕೂಡ ಭಾಳಷ್ಟು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಥಿಂಗ್ಸ್ಗಳನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಎಷ್ಟು ಜನಕ್ಕೆ ನಾನು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಓಕೆ. ಭಾಳಷ್ಟು ಜನಕ್ಕೆ IAS IPS ಎಕ್ಸಾಮು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಏನೋ ಒಂದು ಕಠಿಣವಾದದ್ದು, ಎಲ್ಲಿಂದನೋ ಕ್ವಶನ್ಸ್ ಕೇಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ. ಆದರೆ ನಾನು ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಹೇಳೋದು ಇಷ್ಟೇ, ಈ ಎಲ್ಲ ಎಕ್ಸಾಮ್ಸ್ಗಳು ಏನು ಅಂದರೆ ಕಾಮನ್ ಸೆನ್ಸಿನ ಕ್ವಶನ್ಸ್ಗಳು. ನಮ್ಮ ಸುತ್ತಮುತ್ತಲಿನ ದೈನಂದಿನ ಚಟುವಟಿಕೆಗಳ ಬಗ್ಗೆ ನಾವು ಎಷ್ಟು ಕ್ಯೂರಿಯಾಸಿಟಿಯನ್ನು ಇಟ್ಕೊಂಡಿದ್ದೀವಿ, ಅದರ ಎಷ್ಟು ಬಗ್ಗೆ ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆನೇ ಕೇಳುವಂಥ ಕ್ವಶನ್ಸ್ಗಳು. ಯಾವ ರೀತಿ ಅಂದರೆ ಕೆಲವೊಂದ್ಸಲ ನಾವು ಪ್ಲಾಸ್ಮಾ TV ಅಂತೀವಿ, LCD TV ಅಂತೀವಿ, ಫ್ಲಾಟ್ ರೌಂಡ್ TV ಅಂತೀವಿ. ಇವೆಲ್ಲದಕ್ಕೂ ಏನು ಡಿಫ್ರೆನ್ಸು? ನಾವೀಗ ಫ್ಯಾನನ್ನು 1ಕ್ಕೆ ಹಾಕಿದಾಗ ಸ್ಲೋ ಆಗಿ ಹೋಗುತ್ತೆ, 5ಕ್ಕೆ ಇಟ್ಟಾಗ ಸ್ಪೀಡಾಗಿ ಹೋಗುತ್ತೆ, 1ನ್ನು ಇಟ್ಟಾಗ ಅಲ್ಲಿ ಇಟ್ಟಿರುವಂಥ ಒಂದು ಹೀಟ್ ಬೇಗ ಆಗುತ್ತೆ, 5ಕ್ಕೆ ಇಟ್ಟಾಗ ಹೀಟ್ ಕಡಿಮೆ ಆಗಿರುತ್ತೆ. ಯಾಕೆ ಕಾರಣ? ಮಿಕ್ಸಿ ಕೆಲವೊಂದೊಳಗಡೆ ವಾಷಿಂಗ್ ಮಷಿನ್ ಇರುತ್ತೆ, ಅದರೊಳಗಡೆ ಕೆಲವೊಂದು ಫ್ರಂಟ್ ಲೋಡಿಂಗ್ ಇರುತ್ತೆ, ಕೆಲವೊಂದು ಟಾಪ್ ಲೋಡಿಂಗ್ ಇರುತ್ತೆ. ಅದು ಹೇಗೆ ಡಿಫ್ರೆನ್ಸ್ ಇರುತ್ತೆ? ಕೆಲವೊಂದು ಕಡೆಗಳಲ್ಲಿ AC ಇದರೊಳಗಡೆ ಮಾಡಿದಾಗ ಒಂದು ಪೈಪ್ ಕನೆಕ್ಷನ್ ನಾವು ಹೊರಗಡೆ ಕೊಟ್ಟಿರ್ತಾನೆ, ನೀರು ಹರಿತಾ ಇರುತ್ತೆ, ಆ ನೀರು ಎಲ್ಲಿಂದ ಬರುತ್ತೆ? ಓಕೆ. ಕೆಲವೊಂದು ಸ್ಪ್ಲಿಟ್ AC ಇರುತ್ತೆ, ಕೆಲವೊಂದು ರೂಮ್ ಸೆಂಟ್ರಲ್ AC ಇರುತ್ತೆ, ಅದು ಹೇಗೆ ಬರುತ್ತೆ? ಡೀಸೆಲ್ ಎಂಜಿನ್ನು, ಪೆಟ್ರೋಲ್ ಎಂಜಿನ್ನು ಡಿಫ್ರೆನ್ಸ್ ಏನು? ಕೆಲವೊಂದು ಕಾರ್ಗಳಲ್ಲಿ ಬರೆದಿರ್ತಾರೆ BS6 ಅಂತೇಳಿ ಬರೆದಿರ್ತಾರೆ, BS4 ಅಂತ ಬರೆದಿರ್ತಾರೆ. ಅದರದ್ದು ಡಿಫ್ರೆನ್ಸ್ ಏನು? BS4ಗೂ BS6ಗೂ ಡಿಫ್ರೆನ್ಸ್ ಏನಿದೆ? ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಇದೆ, ಡೀಸೆಲ್ ಬೆಲೆ ಕಡಿಮೆ ಇದೆ, ಬೇರೆ ಎಲ್ಲ ಕಾರಣಗಳು ಹೇಗೆ? ಮತ್ತು ಶತಾಬ್ದಿ ಟ್ರೈನ್ ಅಂತ ಹೇಳ್ತೀವಿ, ಜನಶತಾಬ್ದಿ ಅಂತ ಹೇಳ್ತೀವಿ, ಅದಕ್ಕೆ ಡಿಫ್ರೆನ್ಸ್ ಏನು? ಈ ಥರ ಕ್ವಶನ್ಸ್ಗಳನ್ನು ನಾವು ಪ್ರತಿ ದಿವಸನೂ ಕೂಡ ನಾವೀಗ ಮೈಕ್ರೋ ಅವನ್ನೊಳಗಡೆ ನಾವು ಪಾತ್ರೆ ಇಟ್ಟಿರ್ತೀವಿ, ಅದರೊಳಗಡೆ ಇಟ್ಟಿರ್ತೀವಿ, ಅದರೊಳಗಡೆ ಇರುವಂಥ ಫುಡ್ ಮಾತ್ರ ಹೀಟ್ ಆಗುತ್ತೆ, ಆ ಪಾತ್ರೆ ಹೀಟ್ ಆಗಲ್ಲ. ಕೆಲವೊಂದು ರೀತಿಯ ಪಾತ್ರೆಗಳನ್ನು ಮಾತ್ರ ನಾವಲ್ಲಿ ಇಡೋಕ್ಕೆ ಸಾಧ್ಯ. ಅದು ಯಾಕೆ? ಈ ಥರ ಕ್ವಶನ್ಸ್ಗಳನ್ನು ನಾವು ಮಕ್ಕಳುಗಳಿಗೆ ಪ್ರಾಕ್ಟಿಕಲಿ ಅವುಗಳನ್ನು ನಾವು ಥಿಯರಿಯನ್ನು ಹೇಳೋದಕ್ಕೆ ಬದಲಾಗಿ ಪ್ರಾಕ್ಟಿಕಲಿ ನಾವು ಮಕ್ಕಳುಗಳಿಗೆ ಕ್ವಶನ್ಸ್ ಕೇಳುವಂತಹ ಒಂದು ಅವರಿಗೆ ಒಂದೊಂದು ಆ ಕ್ವಾಲಿಟಿಯನ್ನು ಬೆಳವಣಿಗೆ ಮಾಡುವಾಗೆ ಮಾಡಿ ಅದಕ್ಕೆ ನಾವು ತಾಳ್ಮೆಯಿಂದ ಉತ್ತರ ಹೇಳೋಕ್ಕೆ ಮಾಡಿದ್ರೆ ಆವಾಗ ನಾವು ಒಬ್ಬ ರೀಸನಬಲ್, ರೆಸ್ಪಾನ್ಸಿಬಲ್, ಸೋಷಿಯಲಿ ಕನ್ಸರ್ನ್ ಇರುವಂಥ ಸಿಟಿಜನ್ಸ್ಗಳನ್ನು ನಮಗೆ ಮಾಡೋದಕ್ಕೆ ಭಾಳ ಸಹಾಯ ಆಗುತ್ತೆ. ನನಗೆ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಈಗ ಅವರು ಇದರೊಳಗೆ ಹೇಳಬೇಕಾದ್ರೆ ಕಾಲೇಜಿನಲ್ಲಿ ಏನು ಬಸ್ಸಿನ ಸಂಪರ್ಕ ಚೆನ್ನಾಗಿದ್ದರೆ ಇನ್ನೂ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಬರ್ಬೋದು ಅಂತ, ಯಾವ ರೂಟ್ಗಳಲ್ಲಿ ಹೆಚ್ಚಿನ ಬಸ್ಗಳು ಬೇಕು ಅನ್ನೋದನ್ನು ಒಂದು ರಿಕ್ವೆಸ್ಟನ್ನು ಕೊಡಿ. ಡೆಫಿನೆಟ್ಲಿ ನಾನು KSRTC ಮತ್ತು ಪ್ರೈವೇಟ್ ಬಸ್ ಅಸೋಸಿಯೇಷನ್ ಅವರ ಜೊತೆಗೆ ಮಾತಾಡಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನನಗೊಂದು ಖುಷಿ ತರೋದಂದರೆ ಭಾಳ ಮೈನಾರಿಟಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮತ್ತು ಇದರೊಳಗಡೆ ಎಲ್ಲ ಕಮ್ಯುನಿಟಿಯ ಸ್ಟೂಡೆಂಟ್ಸ್ಗಳು ಇರುವಂಥದ್ದು ನನಗೆ ಕಂಡು ಬರ್ತಾ ಇತ್ತು. ಭಾಳ ಖುಷಿಯಾಗಿರೋ ವಿಷಯ, 15ಕ್ಕಿಂತಲೂ ಜಾಸ್ತಿ ಟೀಚರ್ಸ್ಗಳಿಗೆ ಸಪೋರ್ಟ್ ಮಾಡಿಕೊಂಡು ಮಿಡ್ ಡೇ ಮೀಲ್ ಮಾಡಿಕೊಂಡು ಇದು ಮಾಡ್ತಾ ಇರುವಂಥ ಈ ಇನ್ಸ್ಟಿಟ್ಯೂಷನ್ಸ್ನ ಒಳ್ಳೆ ಕೆಲಸ. ಡೆಫಿನೆಟ್ಲಿ ಜಿಲ್ಲಾಡಳಿತದಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಇನ್ಸ್ಟಿಟ್ಯೂಷನ್ ಅವರಿಗೆ ಮುಕ್ತ ಕಂಠದಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ಕೊಳ್ತೀನಿ. ನನಗೆ ಅಟಲ್ ಇನೋವೇಷನ್ ಮಿಷನ್ ಒಳಗಡೆ
ಈ ಥರ ಒಂದು ಪ್ರಾಜೆಕ್ಟ್ ಒಳಗಡೆ ಹೋಗಿ ಫಂಡನ್ನು ತಗೊಂಡು ಮಕ್ಕಳುಗಳಿಗೆ ಸಹಾಯ ಆಗೋ ರೀತಿ ಒಳಗಡೆ ಪ್ರೆಸೆಂಟ್ ಮಾಡೋದು ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಹಾಗಾಗಿ ಭಾಳ ಖುಷಿ ಕೊಡುವಂಥ ವಿಷಯ. ನಾನು ಜಾಸ್ತಿ ಭಾಷೆ ಮಾಡ್ತಾ ಹೋದರೆ ಇನ್ನು ಹೇಳೋದಕ್ಕೆ ಕೊನೆನೇ ಇರಲ್ಲ. ನಾನು ಮಕ್ಕಳುಗಳಿಗೆ ನಾನು ಹೇಳೋದಿಷ್ಟೇ, ಪ್ರತಿ ದಿವಸನೂ ಕೂಡ ನಾವು ಬುಕ್ಕಲ್ಲಿ ಕಲಿಯೋದಕ್ಕಿಂತ ಯಾರು ಬುಕ್ಕಲ್ಲಿ ಕಲ್ತಿರೋರು ಮೋಸ್ಟ್ಲಿ ಆ ಸ್ಕೂಲಿಗೆ ಕ್ಲಾಸಿಗೆ ಟಾಪರ್ ಆಗ್ಬೋದು. ಆದರೆ ಹೊರಗಡೆ ಇರುವಂಥ ವಿಷಯಗಳನ್ನು ನಾವು ಹೆಚ್ಚಿನ ವಿಷಯಗಳನ್ನು ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಇಂಪಾರ್ಟೆಂಟ್. ನಾವು ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊತೀವಿ. ನಾವು ಎಜುಕೇಷನ್ ಬಂದ ತಕ್ಷಣ ಇಂಟೆಲಿಜೆಂಟ್ ಆಗಲ್ಲ, ಶಿಕ್ಷಣ ಇದ್ದ ತಕ್ಷಣ ಅವ್ರನ್ನ ಸುಶಿಕ್ಷಿತರು ಅಂತ ಹೇಳೋಕ್ಕಾಗಲ್ಲ. ಶಿಕ್ಷಣ ಅಂತ ಹೇಳಿದ್ರೆ ನಮಗೆ ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು, ಸಹೋದರತೆಯನ್ನು ಹೇಳಬೇಕು, ಸಹಬಾಳ್ವೆ ಬಗ್ಗೆ ಹೇಳಬೇಕು, ಸಮಾಜದ ಬಗ್ಗೆ ಕಾಳಜಿಯನ್ನು ಹೇಳಬೇಕು. ಸ್ವಲ್ಪ ಜನ ಸುಶಿಕ್ಷಿತರಿರ್ತಾರೆ, ನಾನು ಇದರೊಳಗೆ ನೋಡ್ತಾ ಇದ್ರೆ ಎಲ್ಲಿ ಬೇಕೋ ಅಲ್ಲಿ ಕಸ ಎಸಿತಾ ಇರ್ತಾರೆ, ಒಬ್ರಿಗೊಬ್ರಿಗೆ ಜಗಳ ಹಚ್ಚುವಂಥವ್ರು ಇರ್ತಾರೆ, ಬೇರೆ ಬೇರೆ ರೀತಿಯಾದಂತಹ ಒಂದು ಎನ್ವಿರಾನ್ಮೆಂಟಿಗೆ ಡ್ಯಾಮೇಜ್ ತರುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ನಾವು ಶಿಕ್ಷಣ ಅನ್ನೋದು ಯಾವುದೇ ಒಂದು ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಮಾಡದೆ ಸಹೋದರತೆಯನ್ನು ಬೆಳೆಸಿ ಸಹಬಾಳ್ವೆ ಜೊತೆಗಳೇ ಮಾಡುವಂಥದ್ದೇ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಜುಕೇಷನ್. ಹಾಗಾಗಿ ಮಕ್ಕಳುಗಳಲ್ಲಿ ಮತ್ತು ಅವರ ಜೊತೆಗೆ ಬಂದಿರುವಂಥ ಪೇರೆಂಟ್ಸು ಮತ್ತು ಬೇರೆ ಎಲ್ಲರಿಗೂ ಹೇಳೋದು, ಮಾನವೀಯ ಮೌಲ್ಯಗಳನ್ನು, ಹ್ಯೂಮನ್ ವ್ಯಾಲ್ಯೂಸ್ಗಳ ಬಗ್ಗೆ ಹೇಳ್ಕೊಡಿ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ನೇಚರ್ ಬಗ್ಗೆ ಹೇಳ್ಕೊಡಿ, ಮತ್ತು ಸೋಷಿಯಲ್ ಕನ್ಸರ್ನಲ್ಲಿ ಸಾಮಾಜಿಕ ಕಳಕಳಿ, ಸಿವಿಕ್ ಸೆನ್ಸಸ್ಗಳ ಬಗ್ಗೆ, ನಾಗರಿಕ ಪ್ರಜ್ಞೆಗಳು ಅಂತ ಹೇಳ್ತೀವಿ. ನಮ್ಮಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ನಾನು ಓಡಾಡಬೇಕು, ಸೀಟ್ ಬೆಲ್ಟ್ ಹಾಕ್ಕೊಂಡು ಓಡಾಡಬೇಕು, ರಸ್ತೆ ಇದ್ದಾಗ ನಾನು ಅದರ ಲೆಫ್ಟ್ ಸೈಡಲ್ಲೇ ಹೋಗಬೇಕು, ಖಾಲಿ ಇದೆ ಅಂತೇಳಿ ನಾನು ರೈಟಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದಲ್ಲ. ನಾನು ಇನ್ನೊಬ್ಬರಿಗೆ ಅವರ ಒಂದು ರಸ್ತೆ ಇರುವಾಗಲೇ ನಾನು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ನಾನೇ ಫಸ್ಟ್ ಹೋಗಬೇಕು ಅಂತೇಳಿ ಫಸ್ಟ್ ಇಂಡಿಕೇಟರ್ ಹಾಕಿ ಇದು ಮಾಡ್ಕೊಳೋದಲ್ಲ. ಓಕೆ, ಈ ವಿಷಯಗಳ ಬಗ್ಗೆ ನಮ್ಮ ಮಕ್ಕಳುಗಳಲ್ಲಿ ಹೆಚ್ಚಿನ ಒಂದು ಪ್ರಜ್ಞೆಯನ್ನು ಬೆಳೆಸಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಎಲ್ಲರ ಮೇಲೇನೂ ಕೂಡ, ಬರೀ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಪಾಲಕರಾಗಿ ಒಂದು ಸಮಾಜದೊಳಗಡೆ ನಾವೆಲ್ಲರೂ ಕೂಡ ಎಕ್ಸಾಂಪಲ್ ಆಗಿ ನಾವು ಬದುಕಬೇಕಾಗಿರುತ್ತೆ. ಹಾಗಾಗಿ ಭಾಳ ಖುಷಿಯಾದಂಥ ವಿಷಯ, ನಾನು ಎಷ್ಟೊಂದು ವಿಷಯಗಳನ್ನು ನೋಡಿಕೊಂಡೆ, ರೆಜಿಸ್ಟರ್ಸು, ಕೆಪಾಸಿಟರ್ ಮತ್ತು ಬೇರೆ ಬೇರೆ ರೀತಿಯಾದಂತಹ ರೋಬೋಟಿಕ್ಸ್, ಇವೆಲ್ಲವನ್ನು ಮಕ್ಕಳುಗಳಿಗೆ ಮುಂಚಿತವಾಗಿಯೇ ಎಕ್ಸ್ಪೋಜರ್ ಮಾಡಿದ್ರೆ ಅವರಿಗೆ ಮುಂದಿನ ದಿವಸಗಳಲ್ಲಿ ಅದು ಕಠಿಣವಾದಂಥ ಥಿಯರಿ ಅನ್ಸಲ್ಲ, ಅವ್ರಿಗೆ ಈಗ ಗೊತ್ತಾಗಿರುತ್ತೆ. ಯಾರೋ ಒಬ್ಬ ಸ್ಟೂಡೆಂಟ್ ಹೇಳ್ತಾ ಇದ್ರು, ಸರ್ ನಾವು ಸ್ಮಾರ್ಟ್ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀವಿ, ಅಲ್ಲಿ ಟೆಕ್ನಾಲಜಿ ಒಳಗಡೆ ಮಣ್ಣಿನ ತೇವಾಂಶ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಸೆನ್ಸ್ ಮಾಡಿ ನೀರನ್ನು ಬಿಡುವಂಥ ಕೆಲಸ ಮಾಡುತ್ತೆ ಅಂತ. ಮುಂದಿನ ದಿವಸಗಳಲ್ಲಿ ಇವೇ ಮುಂದಿನ ನಾರ್ಮ್ ಆಗುತ್ತೆ. ಈಗ ನಾವು ಹೇಗೆ AC ಬಳಕೆ ಮಾಡಿದ್ರೆ ಅಥವಾ ಸಾಫಿಸ್ಟಿಕೇಟೆಡ್ ರೂಮಲ್ಲಿ ಕೊಡ್ತೀವಿ ಅಂತ ಏನು ಅಂದ್ಕೊಂಡಿದ್ದೀವಿ, ಮುಂದಿನ ದಿವಸಗಳಲ್ಲಿ ಇದೇ ಕಾಮನ್ ಟೆಕ್ನಾಲಜಿ ಆಗಿರುತ್ತೆ. ಯಾರು ಬೇಗ ತಿಳ್ಕೊಂಡು ಬೇಗ ಅದರೊಳಗಡೆ ಇನೋವೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ ಅಂಥವರು ಸಮಾಜದಲ್ಲಿ ಭಾಳ ಮುಂದೆ ಹೋಗ್ತಾರೆ. ಹಾಗಾಗಿ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಸದುಪಯೋಗ ಮಾಡ್ಕೋಬೇಕು. ಸರ್ಕಾರ ಕೊಟ್ಟಿರುವಂಥ ದುಡ್ಡನ್ನು ಸದ್ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಸೈನ್ಸ್ನ ಟೆಂಪರ್ಮೆಂಟ್ ಜಾಸ್ತಿ ಆಗಬೇಕು ಅನ್ನುವಂಥ ಆಶಾಭಿಲಾಷೆಯೊಂದಿಗೆ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಿ, ನೀವೆಲ್ಲರೂ ಕೂಡ ಸೈನ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದಿನ ದಿವಸ ಒಳ್ಳೆಯ ಪ್ರಜೆಗಳಾಗಿ ಬಾಳಲಿ ಅಂತ ಒಂದು ಆಶಾಭಾವನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅವರಲ್ಲಿ ಕೇಳಿಕೊಳ್ಳುತ್ತೇನೆ. और
ಪ್ರಸ್ತುತ ಇರುವ ಅಧ್ಯಕ್ಷರು ಕೂಡ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಹಾಗೂ ಸೇರಿರುವ ಎಲ್ಲ ಬಂಧು ಮಿತ್ರರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ನಮ್ಮ ಜಮೀನ್ಫಲ ದಕ್ಷಿಣ ಕನ್ನಡ ಜಿಲ್ಲೆಯ ಇದರ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಅಡ್ವೊಕೇಟ್ ಫಜಲ್ ವಾಹಿದ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಊರಿನ ಎಲ್ಲ ಹಿತೈಷಿಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿನಿಯರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಜಮೀನ್ಫಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವರು FM ಬಶೀರ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿನಿಯರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತರಿರುವವರು ನಮ್ಮ ಅಣಕರಬಡಪು ಮುಜದ್ದೀನ್ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಜನಾಬ್ ಹಮೀದಾ ಕೈಯೂರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ನಮ್ಮ ಈ ಪರಿಸರದ ಈ ವಾರ್ಡಿನ ಪಂಚಾಯತ್ ಸದಸ್ಯರಾಗಿರುವಂತಹ ಜನಾಬ್ ಹೈದರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿನಿಯರು ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವವರು ನಮ್ಮ ವಾರ್ಡಿನ ಸದಸ್ಯರಾಗಿರುವಂತಹ ಶ್ರೀಮತಿ ಫೌಜಿಯಾ ಮೇಡಮ್ ಹಾಗೂ ಶ್ರೀಮತಿ ಜೊಹರಾರವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ನಮ್ಮ ಶಾಲೆಯ ಒಡನಾಡಿಯು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಸಹಕಾರವನ್ನು ನೀಡುತ್ತಿರುವಂತಹ SPG ಇದರ ಅಧ್ಯಕ್ಷರಾಗಿರುವಂತಹ ಅಬೂಬಕರ್ ಮೊಹಮ್ಮದ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಜೊತೆ ಸೇರಿರುವಂತಹ ಎಕ್ಸ್ ಪ್ರೆಸಿಡೆಂಟ್ ಹಾಗೂ ನಮ್ಮ ಸಂಸ್ಥೆಯ ಮಾಜಿ ಸಂಚಾಲಕರಾಗಿ ಸೇವೆ ಸಲ್ಲಿರುವಂತಹ TBH ರಜಾಕ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಹಿಂದೆ ನಮ್ಮ ಕಾರ್ಪೊರೇಷನ್ ಯೂನಿಟ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿರುವಂತಹ ಮಿಸ್ಟರ್ BS ಬಶೀರ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಇಮ್ತಿಯಾಜ್ ಸರ್ ಕಾರ್ಪೊರೇಷನ್ ಯೂನಿಟ್ ಎಕ್ಸ್ ಪ್ರೆಸಿಡೆಂಟ್ ಹಾಗೂ ನಮ್ಮ JF ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತಹ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಕ್ಬಾಲ್ ಸರ್ ಪ್ರೆಸಿಡೆಂಟ್ ಆಫ್ JF ಕಾಫಿ ಯೂನಿಟ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಾಬಿರ್ ಅಲಿ ಸರ್ ಟ್ರೆಜರರ್ ಆಗಿ ಜಮೀನ್ಫಲ ಕಾಫಿ ಯೂನಿಟ್ ಅಲ್ಲಿ ಸೇವೆ ಸಲ್ಲಿಸಿರುವ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಮೀನ್ಫಲನ ಪ್ರೆಸ್ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿರುವಂತಹ ಮಿಸ್ಟರ್ ನಜೀರ್ ಅಹಮದ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮ ಈ ಹಿಂದಿನ ಸಂಚಾಲಕರಾಗಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಪ್ರಾರಂಭದಲ್ಲಿ ಬರಬೇಕಾದ್ರೆ ಬಹಳ ಮುತುವರ್ಜಿ ವಹಿಸಿದವರಾಗಿದ್ದಾರೆ ನಮ್ಮ ಹಿಂದಿನ ಸಂಚಾಲಕರಂತಹ MS ಮಲಾಲ್ ಸರ್ ಅವರ ಉಪಸ್ಥಿತಿ ಇತ್ತು. ಈಗಾಗಲೇ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲಾ ಸಮಿತಿಯ ಸಂಚಾಲಕರಾಗಿ JFCC ಮಂಗಳೂರು ತಾಲೂಕು ಘಟಕದ
ಪದಾಧಿಕಾರಿಗೆ ಸೇವೆ ಸಲ್ಲಿಸಿರುವಂತಹ ಅಹಮದ್ ಕುನ್ನಿ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಪ್ರಾರಂಭದಲ್ಲಿ ನಮಗೆ ಅದರ ಯೋಜನೆಯನ್ನು ಕಾರ್ಯರೂಪಕ್ಕೆ ಬರುವುದರಲ್ಲಿ ಅದರ ಹಿಂದೆ ಒಡನಾಡಿಯಾಗಿ ಓಡಾಟ ಮಾಡಿದವರು ನಮ್ಮ ಹಿಂದಿನ ಮುಖ್ಯ ಕಾರ್ಯದರ್ಶಿಗೆ ಸೇವೆ ಸಲ್ಲಿಸಿದಂಥ ಶ್ರೀಯುತ ಸಲೀಂ ಅಂಡೇಲವರು ಅವರು ಈಗಾಗಲೇ ಉಪಸ್ಥಿತರಿದ್ದರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಮಂಗಳೂರು ತಾಲೂಕು ಸಮಿತಿ ಮಾಜಿ ಅಧ್ಯಕ್ಷರಾಗಿರುವಂತಹ ಅಬ್ಬಾಸ್ ಸುತ್ತಿಲ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಅವರು JFC ರಿಯಾದ್ ಘಟಕದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಮಂಡಿಸುತ್ತೇವೆ ಹಾಗೂ ನಮ್ಮ ಸಂಸ್ಥೆಯ ಒಡನಾಡಿ ಕೂಡ ಆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮುಬೀನ್ ಸರ್ NRI ರೆಪ್ರೆಸೆಂಟೇಟಿವ್ ಆಗಿ JFCC ಆಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ಮಂಗಳೂರು ತಾಲೂಕು ಘಟಕದ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತಹ ಅಬ್ದುಲ್ ವಹಾಬ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಮೂಡಬಿದ್ರೆ ನಮ್ಮ JFCCಯ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸಿರುವವರು ಅಬ್ದುಲ್ ರೌಫ್ ಮೂಡಬಿದ್ರೆ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮ್ಯಾಂಗ್ಳೂರು ಕಾರ್ಪೊರೇಷನ್ ಯೂನಿಟಿನ ಸದಸ್ಯರಾಗಿರುವಂತಹ ಸೈಫುಲ್ಲಾ ಸರ್ ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗುರುತಿಸ್ತೇವೆ ಹಾಗೂ ಗೌರವಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಅಬ್ದುಲ್ ಗಫೂರ್ ಸರ್ ಮೂಡಬಿದ್ರೆಯ ಪ್ರೆಸಿಡೆಂಟ್ ಆಗಿರುವ ಅಬ್ದುಲ್ ಗಫೂರ್ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಂಟ್ವಾಳ JFCCಯ ಅಧ್ಯಕ್ಷರಾಗಿರುವ ನಮ್ಮ JFCCಯ ಸದಸ್ಯರಾಗಿರುವಂಥ MS ಇಕ್ಬಾಲ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಪೊರೇಷನ್ ಯೂನಿಟ್ನ ಅಧ್ಯಕ್ಷರು ಎಕ್ಸ್ ಸೆಕ್ರೆಟರಿಯಾಗಿ JFCCಯಲ್ಲಿ ಸೇವೆ ಸಲ್ಲಿಸುವಂತಹ ಜುಬೇರ್ ಶಾ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಖ್ಯಾತ ಕವಿ ಚಿಂತಕರು ಆಗಿರುವಂತಹ ಹುಸೇನ್ ಕಾಟಿಪಳ ಸರ್ ಅವರನ್ನು ಕೂಡ ಗುರುತಿಸುವ ಕಾರ್ಯಕ್ರಮಕ್ಕೆ ಹಾಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಊರಿನ ಸಮಸ್ತ ಒಂದು ಬಾಂಧವರೇ, ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ಇವತ್ತಿನ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನೋದು ಒಂದು ಉದ್ಘಾಟನೆ ಆಯಿತು. ಈ ಲ್ಯಾಬಿನಿಂದಾಗಿ ಈ ಶಾಲೆಯಲ್ಲಿ ಕಲಿತಿರುವ ಮಕ್ಕಳಿಗೆ ಒಂದು ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಅಥವಾ ಹೆಚ್ಚಿನ ಶಿಕ್ಷಣಕ್ಕಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಂತಹ ಮಕ್ಕಳು ಕೂಡ ಅದರ ಸದುಪಯೋಗವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾ ಅಥವಾ ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಈ ಶಾಲೆಗೆ ಒಳ್ಳೆಯ ರೀತಿಯ ಹೆಸರನ್ನ ಇಡೀ ರಾಜ್ಯ ಮಟ್ಟದಲ್ಲಿ ದೇಶದಲ್ಲಿ ಒಳ್ಳೆಯ ರೀತಿಯ ಹೆಸರನ್ನ ಮಾಡಿ ಬರಬೇಕಂತ ನಾನು ನಿಮ್ಮಲ್ಲಿ ಮಕ್ಕಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಗ್ರಾಮಕ್ಕೆ ಕೂಡ ಒಂದು ಒಳ್ಳೆಯ ಹೆಸರನ್ನ ತರ್ತಾರೆ ಅಥವಾ ನಮ್ಮ ರಾಜ್ಯಕ್ಕೆ ಕೂಡ ಒಳ್ಳೆಯ ಹೆಸರನ್ನ ತರುವಂತಹ ಮಕ್ಕಳು ಇಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭೆಯುಳ್ಳ ಮಕ್ಕಳು ಬಹಳಷ್ಟು ಇದ್ದಾರೆ ಅಂತ ಹೇಳ್ತಾ ಎಲ್ಲರೂ ಕೂಡ ನಮ್ಮ ಗ್ರಾಮಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತರುವಂತಹ ಮಕ್ಕಳು ಎಲ್ಲ ಸಹ ಇಲ್ಲಿ ಆಗಲಿ ಅಂತ ಹೇಳ್ತಾ ನಾನು ಬಯಸ್ತೇನೆ. ಹಾಗೆಯೇ ನಾನು ಹಾರೈಸ್ತೇನೆ ಕೂಡ ಎಲ್ಲ ಮಕ್ಕಳಿಗೂ ಶುಭವಾಗಲಿ. ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲರ ಹಿರಿಯರ ಗಣ್ಯರ ಸಹಕಾರವನ್ನು ಸಹ ನಾನು ಕೇಳಿಕೊಳ್ಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಅಡ್ಕಾರಿ ಶಾಲೆಯ ಎಲ್ಲ ಹಿರಿಯ ಪದಾಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಕ್ಕಳಿಗೂ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.
ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇದರ ಜನರಲ್ ಸೆಕ್ರೆಟರಿ ಆಗಿರುವಂತಹ ಜನಾಬ್ ಅಡ್ವೊಕೇಟ್ ಫಜಲುಲ್ ರೆಹಮಾನ್ ಸರ್ ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ವಿದ್ಯಾರ್ಥಿಗಳ ಹೆತ್ತವರು ಮತ್ತು ಅತಿಥಿಗಳು, ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಉದ್ಘಾಟನೆ ಮಾಡಿ ಹೋಗಿ ನಮಗೊಂದು ಉತ್ತಮವಾದ ಸಂದೇಶಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಅವರ ಭಾಷಣವನ್ನು ನೀವೆಲ್ಲರೂ ಕೇಳಿರ್ಬೋದು. ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನಾವು ಹೇಗೆ ಗಣನೆಗೆ ತಗೊಳ್ಬೇಕು ಅಂತ ಹೇಳುವಂಥದ್ದು ಅವರ ವಿಚಾರದಲ್ಲಿ, ಅವರ ಮಾತಿನಲ್ಲಿ ತುಂಬ ಅರ್ಥ ಇತ್ತು. ಯಾಕಂದರೆ ಒಂದು ಫ್ಯಾನ್ ಒಂದರಲ್ಲಿ ಇಟ್ಟಾಗ ಯಾಕೆ ಮೇಲೆ ತಿರುಗ್ತದೆ, ಎರಡರಲ್ಲಿ ಹಾಕಿದಾಗ ಯಾಕೆ ಸ್ಪೀಡ್ ತಿರುಗ್ತದೆ, ಈ ವಿಚಾರವನ್ನು ಈಗಲೇ ಮಕ್ಕಳಲ್ಲಿ ಪ್ರೈಮರಿ ಸ್ಕೂಲ್ ಲೆವೆಲಲ್ಲೇ ನಾವು ಟೀಚರ್ಗಳು ಹೇಳಿಕೊಟ್ಟಲ್ಲಿ ಅವರಿಗೆ ಅದರ ಬಗ್ಗೆ ಇನ್ನೂ ಕೂಡ ಹೆಚ್ಚಾಗಿ ತಿಳಿಲಿಕ್ಕೆ ಹೋಗ್ತಾರೆ. ಹಾಗೆ ವಿದ್ಯುತ್ ಶಕ್ತಿಗಳನ್ನು ಉತ್ಪಾದನೆ ಮಾಡುವಂಥದ್ದು, ನೀರಿನಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕಾಗ್ತದೆ, ಸೋಲಾರ್ನಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಲಿಕ್ಕಾಗ್ತದೆ, ಜನರೇಟರಿಂದ ಉತ್ಪಾದನೆ ಮಾಡಲಿಕ್ಕಾಗ್ತದೆ. ಇದಕ್ಕೆ ವ್ಯತ್ಯಾಸಗಳೇನು, ಇದರ ಬಗ್ಗೆ ನಾವು ಹೇಳಿಕೊಟ್ಟಾಗ ಮಕ್ಕಳಿಗೆ ಇನ್ನೋವೇಟಿವ್ ಐಡಿಯಾಸ್ಗಳು ಬರ್ತವೆ. ಇದು ಈ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಮುಖಾಂತರ ಮಕ್ಕಳಿಗೆ ಇನ್ನೋವೇಟಿವ್ ಐಡಿಯಾಸ್ ಬಂದರೆ ಅವರಿಗೆ ಬದುಕಿನಲ್ಲಿ ನಾವು ಹೇಗೆ ಟೆಕ್ನಿಕಲ್ ನಾಲೆಜ್ ಬಂದು ತಮ್ಮ ಬದುಕನ್ನು ತಾವೇ ಒಂದು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ದೃಷ್ಟಿಯಲ್ಲಿ ಇದು ಆಗಿದೆ. ಹಾಗೆ ನಾವಿಲ್ಲಿ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮ, ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಇವತ್ತು ಏನು ಕೆಲವು ಮಕ್ಕಳನ್ನು ಸನ್ಮಾನ ಮಾಡಿದಾಗ ಇತರ ವಿದ್ಯಾರ್ಥಿಗಳು ಇದರಿಂದ ಪ್ರೇರೇಪಿತರಾಗಿ ಅವರು ಕೂಡ ಇನ್ನೂ ಹೆಚ್ಚು ಅಂಕಗಳನ್ನು ಕರೆದು ಅವರು ಕೂಡ ಮುಂದಿನ ದಿನಗಳಲ್ಲಿ ಸನ್ಮಾನವನ್ನು ಪಡೆಯುವಂಥ ಆಗಲಿ ಎಂಬ ಹಾರೈಕೆಯೊಂದಿಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಒಂದಿಷ್ಟ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉನ್ನತ ಹುದ್ದೆಯಲ್ಲಿದ್ದವರು ನಮ್ಮ ಈ ಶಾಲೆಯನ್ನು ಶ್ಲಾಘಿಸಿ ಅವರು ಯೋಚಿಸದ ಮಟ್ಟದಲ್ಲಿ ಇದನ್ನು ಕಂಡುಕೊಂಡಿದ್ದಾರೆ ಎಂಬುದು ಅವರ ಮಾತಿನಿಂದ ಅರ್ಥವಾಗುತ್ತಿತ್ತು. ಇಂತಹ ಒಂದು ಶಾಲೆ ಮತ್ತು ಅದರಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ನ ವ್ಯವಸ್ಥೆ ಮತ್ತು ಅದರಲ್ಲಿ ಜಮಿಯತುಲ್ ಫಲಾಹ್ ಅವರು ಮಾಡುವಂತಹ ಸೇವೆಗಳು, ಅಧ್ಯಾಪಕರಿಗೆ ಸ್ಯಾಲರಿ, ಮಕ್ಕಳ ಊಟದ ವ್ಯವಸ್ಥೆ ಮತ್ತು ಯಾವ ರೀತಿಯಾಗಿ ಇದನ್ನು ನಡೆಸುತ್ತಾರೆ ಎಂಬುದು ಅವರು ಮನವರಿಕೆ ಮಾಡಿದ್ದಾರೆ. ಮತ್ತು ಅದರೊಂದಿಗೆ ಯಾವೆಲ್ಲ ವ್ಯವಸ್ಥೆಗಳು ಅವರಿಂದ ಬಯಸುತ್ತೇವೆ ಎಂಬುದನ್ನು ಸಹ ಅವರ ಮುಂದಿಟ್ಟಾಗ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಇದು ಇವತ್ತಿನ ಒಂದು ದೊಡ್ಡ ಒಂದು ನಮ್ಮ ಗಳಿಗೆಯಾಗಿರ್ತದೆ. ನಿಜವಾಗಿಯೂ ವಿದ್ಯಾಭ್ಯಾಸ, ಅವರಿಂದ ಒಂದು ಮಾತು ನೀವು ಕೇಳಿರ್ಬೋದು, ವಿದ್ಯಾಭ್ಯಾಸ ಅಂದರೆ ಎಜುಕೇಷನ್, ಶಿಕ್ಷಣ ಸಿಗಬಹುದು, ಆದರೆ ಜ್ಞಾನ ಅದರಿಂದ ಸಿಗುವುದಿಲ್ಲ. ಜ್ಞಾನವೆಂಬುದು ನಾವು ಜನರೊಂದಿಗೆ ಸ್ಪಂದಿಸಿಗ ಮಾತ್ರ ಸಿಗುತ್ತದೆ. ದಾರಿಯಲ್ಲಿರುವ ಒಂದು ಜನರಿಗೆ ತೊಂದರೆ ಮಾಡುವಂತಹ ಕಲ್ಲನ್ನು, ಮುಳ್ಳನ್ನು ಅಲ್ಲಿಂದ ಸರಿಸುವುದು ಅದು ಒಂದು ಉತ್ತಮ ಕೆಲಸವೆಂಬುದು ನಮ್ಮ ವಿದ್ಯಾಭ್ಯಾಸ ಹೇಳ್ತದೆ. ಆದರೆ ಅದನ್ನು ಸರಿಸುವ ಕೆಲಸ ಮಾಡಬೇಕಾದರೆ ಆ ವಿದ್ಯಾರ್ಥಿಯಲ್ಲಿ ಆ ಜ್ಞಾನವಿರಬೇಕು. ಅವನು ಅದರಲ್ಲಿ ಒಂದು ಆ ಮೂಮೆಂಟ್ ಬರಬೇಕು, ಆಂದೋಲನ ಅಂತ ಹೇಳ್ತಾರೆ ಅದಕ್ಕೆ. ಅವನು ಈ ಜೀವನದಲ್ಲಿ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಜನರೊಂದಿಗೆ ಎಂಬುದನ್ನು ಅವರು ತಿಳಿದಿರಬೇಕು. ಬಾಯ್ಪಾಠ ಮಾಡಿ 100ರಲ್ಲಿ 199 ಮಾರ್ಕ್ಸ್ ತೆಗೆಯುವುದು ಇದೊಂದು ದೊಡ್ಡ ವಿಷಯವಲ್ಲ. ಅದಕ್ಕೆ ಪ್ರಯಾರಿಟಿ ಕೊಡುವ ಅಗತ್ಯ ಇಲ್ಲ, ಅದು ಪ್ರಯತ್ನ ಪಟ್ಟು ಸಿಗ್ತದೆ. ಆದರೆ ಈ ಕಲಿತ ವಿದ್ಯಾಭ್ಯಾಸವನ್ನು ಯಾವ ರೀತಿಯಲ್ಲಿ ನಾವು ಮುಂದುವರಿಸಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಜನರಿಗೆ ಇದಕ್ಕಿಂತ ಹೆಚ್ಚು ನಾವು ಕಲಿತದಕ್ಕಿಂತ ಹೆಚ್ಚು ಕೊಡಬೇಕು ಎಂಬ ಒಂದು ಉದ್ದೇಶ ನಮ್ಮಲ್ಲಿರಬೇಕು. ನಮ್ಮಿಂದಾಗಿ ನಾವು ವಿದ್ಯಾರ್ಥಿ ಆದ ಮೇಲೆ ಸಮಾಜದಲ್ಲಿ ನಾವು ಒಂದು ತಂದೆಯಾಗಿಯೋ ತಾಯಿಯಾಗಿಯೋ ಅಥವಾ ಸಮಾಜ ಸೇವಕರಾಗಿಯೋ ಗುರುತಿಸಿಕೊಳ್ಳುವಾಗ ನಾವು ಬಹಳಷ್ಟು ವಿಷಯಗಳನ್ನು ಜನರಿಗೆ ನೀಡೋರಾಗಬೇಕು. ಬರೀ ಹಣದಿಂದ ಈ ಕೆಲಸ ಆಗುವುದಲ್ಲ, ಅದಕ್ಕೆ ಜನರನ್ನು ತಿದ್ದುತ್ತಾ ಈ ಲೋಕದಲ್ಲಿರುವ ನಮ್ಮ ಕಣ್ಣಿನಲ್ಲಿರುವ ಕೆಡುಕುಗಳನ್ನು ನಿರ್ಮೂಲನಗೊಳಿಸುವುದು ಮತ್ತು ಅಲ್ಲಿ ಒಳಿತನ್ನು ಸಂಸ್ಥಾಪಿಸುವುದು ನಮ್ಮ ಆದ್ಯತೆಯಲ್ಲಿರಬೇಕು. ನಾವು ಯಾವುದನ್ನು ನಿರ್ಲಕ್ಷಿತರಾಗಿರಬಾರದು.
ಎಲ್ಲರೂ ಮಾಡೋರು ಮಾಡ್ತಾರೆ, ನಮಗೆ ಅಗತ್ಯ ಇರೋದಲ್ಲ. ಈ ಶಾಲೆಯ ಒಂದು ಗೋಡೆ ಬಿದ್ದಾಗ ನಮ್ಮ ಪರೇಶ್ ಭಾಯಿ ಅವರು ಆ ಬಗ್ಗೆ ನೀಡಿದ ಮಾಹಿತಿಗಳನ್ನು ನೋಡುವಾಗ ಎಷ್ಟೊಂದು ಅವರಲ್ಲಿ ಈ ನೋವಿತ್ತು, ಇದನ್ನು ಯಾವ ರೀತಿಯಲ್ಲಿ ಕಟ್ಟಬೇಕು. ಅವರು ಇಡೀ ಜಮಿತು ಫಲದ ದಕ್ಷಿಣ ಮತ್ತು ಜನರನ್ನು ಅವರು ಸ್ಪಂದಿಸುವಂತೆ ಮಾಡಿದ್ದಾರೆ. ಇದೇ ಆಗಿರಬೇಕು. ಪ್ರತಿಯೊಬ್ಬರು ಈ ರೀತಿ ತಮಗೆ ಸಿಕ್ಕಿದ ಆಪರ್ಚುನಿಟಿಯನ್ನು ಉಪಯೋಗಿಸಿ ನಮ್ಮಿಂದ ಈ ಊರಿಗೆ, ಈ ನಾಡಿಗೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ನಾವು ಕೊಡುವರಾಗಬೇಕು. ಈ ಕೊಡುವುದು ಯಾವುದೇ, ನಾನಿಲ್ಲಿ ಧಾರ್ಮಿಕ ವಿಷಯದದ್ದು ಹಿಂದೂ ಧರ್ಮವಾಗಲಿ, ಕ್ರೈಸ್ತ ಧರ್ಮವಾಗಲಿ, ಇಸ್ಲಾಂ ಧರ್ಮವಾಗಲಿ, ಅದು ಬಯಸುವುದೇ ಲೋಕದ ಉತ್ಥಾನ, ಒಳಿತಿನ ಸ್ಥಾಪನೆ ಮತ್ತು ಕೆಡುಕಿನ ನಿರ್ಮಾಣ. ಈ ಕಾರ್ಯದಲ್ಲಿ ನಮ್ಮ ಈ ವಿದ್ಯಾಭ್ಯಾಸವನ್ನು ನಾವು ಎಷ್ಟು ಪಳಗಿಸಬೇಕು ಅದು ನೋಡಬೇಕು. ಮತ್ತು ಈಗ ಸೈಂಟಿಫಿಕಲ್ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಫೆಸಿಲಿಟಿ ಇಲ್ಲಿ ಕೊಡಲಾಗುತ್ತದೆ ಅದನ್ನು ಸಂಪೂರ್ಣ ಉಪಯೋಗಿಸಬೇಕು. ಅದು ನಮ್ಮದಲ್ಲ, ಅದು ಬೇರೆಯವರಿಗೆ ಅಂತಲ್ಲ. ಎಲ್ಲರೂ ಅದರಿಂದ ಪ್ರಯೋಜನ ಪಡಬೇಕು. ಒಬ್ಬರಿಗೊಬ್ಬರು ಕಾಂಪಿಟಿಷನ್ ಮಾಡಬೇಕು. ಎಜುಕೇಷನ್ನಲ್ಲಿ ಈ ಓದುಬರಹದಲ್ಲಿ ಎಕ್ಸಾಮ್ನಲ್ಲಿ ಪ್ರಶ್ನೋತ್ತರ ಬರೆಯುವುದಕ್ಕಿಂತ ಹೆಚ್ಚಿನ ಕಾಂಪಿಟಿಷನ್ ಇದನ್ನು ಅರಿಯುವ ಜ್ಞಾನ ಗಳಿಸುವ ಬಗ್ಗೆ ಇರಬೇಕು. ಈ ರೀತಿ ಜ್ಞಾನ ಎಂಬುದನ್ನು ವಿದ್ಯಾಭ್ಯಾಸಕ್ಕಿಂತಲೂ ಹೆಚ್ಚಿನ ಒಂದು ಮಟ್ಟದಲ್ಲಿಟ್ಟು ಗುರುತಿಸಿಕೊಳ್ಳೋರಾಗಬೇಕು. ನಮ್ಮ ದೇಶದಲ್ಲಿ ಈಗ ನಾವು ನೆನಪಿಸಿಕೊಳ್ಳುವಂಥ ಯಾವುದೇ ಮಹಾ ವ್ಯಕ್ತಿಗಳಾಗಲಿ, ಅವರು ಜ್ಞಾನಿಗಳಾಗಿದ್ದರು. ಸ್ವಾಮಿ ವಿವೇಕಾನಂದವಾಗಿರಲಿ ಅಥವಾ ಅಬು ಕಲಾಂ ಆಗಿರಲಿ, ಇವರೆಲ್ಲರೂ ಜ್ಞಾನಿಗಳಿದ್ದರು. ಇವರು ದೇಶಕ್ಕೆ ಕೊಟ್ಟಿದ್ದಾರೆ, ದೇಶದಿಂದ ಫಲ ಪಡೆಯುತ್ತದೆ. ಅದೇ ರೀತಿ ನಾವು ಏನಾದರೂ ಕೊಡುವರಾಗಬೇಕು. ಇಂತಹ ಒಂದು ಜ್ಞಾನವನ್ನು ಬೆಳೆಸಿ ನಾವು ಈ ಶಾಲೆಯ ಹೆಸರನ್ನು ಇದನ್ನು ಫೇಮಸ್ ಆಗಬೇಕು, ಗುರುತಿಸಿಕೊಂಡು ಜನರು ಹುಡುಕಿಕೊಂಡು ಬರಬೇಕು. ಇದೊಂದು ಮಾದರಿ ಶಾಲೆ ಆಗಬೇಕು. ಈ ನಿಟ್ಟಿನಲ್ಲಿ ಇಲ್ಲಿಯ ಟೀಚರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಆಗಿ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು, ತಮ್ಮ ಬುದ್ಧಿಯನ್ನು, ತಮ್ಮ ಯುಕ್ತಿಯನ್ನು, ತಮ್ಮ ಧೈರ್ಯವನ್ನು, ತಮ್ಮ ಸ್ಥೈರ್ಯವನ್ನು ಅದಕ್ಕಾಗಿ ವಿನಿಯೋಗಿಸಬೇಕು ಅಂತ ಹೇಳಿ ನಾನು ಈ ಕೊಟ್ಟ ಸಮಯದಲ್ಲಿ ಈ ಮಾತನ್ನು ಹೇಳಿದ ಈ ಸಂದರ್ಭವನ್ನು ನನಗೆ ಕೊಟ್ಟ ಈ ಇಂದಿನ ಆಯೋಜಿತರು, ಈ ಸಭೆಯನ್ನು ಆಯೋಜಿತರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಕೊನೆಯದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಇಲ್ಮನ್ ನಾಫಿಯಾ ವ ನೌಜು ಬಿಕ ಮಿನ್ ಇಲ್ಮನ್ ಲಾ ಯನ್ಫಾ. ಓ ಅಲ್ಲಾಹನೇ, ನಮಗೆ ಪ್ರಯೋಜನವುಳ್ಳ ವಿದ್ಯೆಯನ್ನು ಕೊಡು, ಅವರು ನಿಷ್ಪ್ರಯೋಗವಾದ ವಿದ್ಯೆಯಿಂದ ನಮ್ಮನ್ನು ರಕ್ಷಿಸು. ಆಮೀನ್. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಕೆಲವು ಹೆಸರು ನನಗೆ ಗೊತ್ತಿಲ್ಲ, ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅಟಲ್ ಟಿಂಕರಿಂಗ್ ಲ್ಯಾಬ್ ಏನಿಗೆ ಬೇಕು? ಈಗ ನೋಡಿ, ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ತುಂಬ ವರ್ಷಗಳಿಂದ ನಾವು ನೋಡ್ಕೊ ಬರ್ತಾ ಇದ್ದೀವಿ. ಈಗ ಮಾನ್ಯ ಸರ್ ಕೂಡ ಹೇಳಿದ್ರು, ನಾವು ಕಾಂಪಿಟೇಟಿವ್ ಆಗಬೇಕು, ಕೆಲವರು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ಮಾಡಿದರು ಕಳೆದ 4 ವರ್ಷ ಹಿಂದೆ, ಅಟಲ್ ಟಿಂಕರಿಂಗ್ ಲ್ಯಾಬ್. ಏಕೆಂದರೆ ಮಕ್ಕಳಲ್ಲಿ ಈಗ ನೋಡಿ, ಜಸ್ಟ್ ಎಕ್ಸಾಂಪಲ್ ನಾವು ನೋಡಿದ್ರೆ ಅಂತಂದರೆ ನಮ್ಮ ಸೊಸೈಟಿಯಲ್ಲಿ ಎಷ್ಟೋ ಜನ ಡಿಗ್ರಿ ಪಾಸ್ಔಟ್ ಆಗಿ ಬರ್ತಾರೆ. ಇವೊಂದು ಈ ನಮ್ಮ ಒಂದು ಟೆಕ್ನಾಲಜಿ ಫೀಲ್ಡಲ್ಲಿ ನಾವು ಕೆಲವರು ಇವನ್ BTech MTech ಸ್ಟೂಡೆಂಟ್ಸ್ನು ಕೂಡ ಜಸ್ಟ್ ಇದು ಇಂಟರ್ವ್ಯೂ ಮಾಡ್ತೀವಿ. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಏನಾಗ್ತದೆ ಅಂತಂದರೆ, MTech ಪಾಸ್ಔಟ್ ಮಾಡಿ ಹೊರಗಡೆ ಬಂದರೂ ಕೂಡ ಜಸ್ಟ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಲಿ, ಒಂದು ಆಟೋಮೊಬೈಲ್ ಇಂಜಿನಿಯರ್ ಹತ್ರ ನಾವು ಕೇಳ್ತೀವಿ, ಜಸ್ಟ್ ಎಕ್ಸ್ಪ್ಲೈನ್ ಅಬೌಟ್ ಡೀಸೆಲ್ ಇಂಜಿನ್. ಒಂದು ಡೀಸೆಲ್ ಇಂಜಿನ್ ಬಗ್ಗೆ ಅವ್ರ ಹತ್ರ ಕೇಳಿದ್ರೆ ಅವ್ರು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದರೆ, ಈಸ್ ಡೆವಲಪ್ ಈಸ್ ಓನ್, ಅವ್ರು ಸ್ವಂತವಾಗಿಯೇ ಡೆವಲಪ್ಮೆಂಟ್ ಮಾಡಿದಂಗೆ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. 2 ಸ್ಕಿಲ್ಲಲ್ಲಿ ಪರ್ಫಾರ್ಮ್ ಆಗಿರ್ತದೆ. ಇವನ್ ವೆರಿ ಕಾಮನ್ ಟು ಕಾಮನ್ ಕಾರ್ಪೆಂಟರ್ ಆಗಲಿ, ಇಲ್ಲ ಎಲೆಕ್ಟ್ರಿಷಿಯನ್ ಆಗಲಿ, ಇಲ್ಲ ಟೆಕ್ನಾಲಜಿ ಆಗಲಿ, ಪ್ಲಂಬರ್, ಏನೇ ಸ್ಕಿಲ್ಲು ಕಂಪ್ಲೀಟಾಗಿ ಡೆವಲಪ್ ಆಗಿರ್ತಾರೆ. ಅವ್ರ ಎಜುಕೇಷನ್ ಏನಿರ್ತದೆ ಅಂತಂದರೆ ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ಆಗಿ ಅವ್ರು ಕಳಿಸ್ಕೊಡ್ತಾರೆ. ಇಲ್ಲಾಂದ್ರೆ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ, ಎಕ್ಸಾಮ್ ಇದೆ, ಎಕ್ಸಾಮ್ಗೋಸ್ಕರ ಇಡೀ ಬುಕ್ನ ಬಾಯ್ಟ್ ಮಾಡಿಕೊಂಡು ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಆದ ನಂತರ ಇನ್ನು ಅವ್ನು ಪ್ರಾಕ್ಟಿಕಲ್ ಲೈಫ್ ಬಂದಾಗ ಆ ಬುಕ್ಕಲ್ಲಿರೋದು ಏನು ಯೂಸ್ಫುಲ್ ಬರಲ್ಲ. ಈ ಒಂದು ಇಂಜಿನಿಯರ್ ನಾನು ಹೇಳ್ತಾ ಇರೋದು ಯೂಸ್ಫುಲ್ ಬರಲ್ಲ. ಆ ಜರ್ಮನಿ ಡೆವಲಪ್ ಕಂಟ್ರೀಸಲ್ಲಿ ಲಾಸ್ಟ್ 30 to 40 years ಏನು ಮಾಡಿದ್ದಾರೆ ಅಂತಂದರೆ, ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ನೀತಿ ಆಯೋಗ ಅಂಡರಲ್ಲಿ, ಆಗಲೇ ನಮ್ಮ ಪರ್ವೇಶ್ ಸರ್ ಹೇಳಿದ್ರು, ನಮ್ಮ ಸ್ಕೂಲಿಗೆ
ಈ ನೀತಿ ಆಯೋಗ ಮುಖಾಂತರ ಅಟಲ್ ಟಿಂಕರಿಂಗ್ ಲ್ಯಾಬ್ ಸಿಕ್ಕಿದ್ದು, ಒಂದು ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ ಅಂತ ರಿಯಲ್ ಆಗಿ ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೊಡ್ಬೋದು. ನಿಜ ಹೇಳಿದ್ರೆ ಅಂತಂದ್ರೆ ಅದು 100% ಕರೆಕ್ಟ್. ಏನಕ್ಕೆ ಅಂತಂದ್ರೆ ನೀವೊಂದು ಹೆಸರು ಕೇಳಿರ್ಬೇಕು, ಅವೈಸ್ ಅಹಮದ್ ಅಂತ. ನಿಮ್ಮ ಹತ್ರನೇ ಚಿಕ್ಕಮಂಗ್ಳೂರಲ್ಲಿ ಒಂದು ಹುಡುಗ, ಅವ್ರ ತಂದೆ ಮೆಡಿಕಲ್ ಶಾಪ್ ಇಟ್ಟಿದ್ದಾರೆ, ಗೂಗಲ್ ಸರ್ಚ್ ಮಾಡ್ಕೋಬಹುದು, ಅವೈಸ್ ಅಹಮದ್ ಅಂತ. ವೆರಿ ಯಂಗ್ ಏಜ್, 13 ವರ್ಷ ಇರುವಾಗನೇ ಟೆಕ್ನಾಲಜಿ ಬಗ್ಗೆ ಏನೋ ಮಾಡ್ಬೇಕಂತ. ತಂದೆ ಬ್ಯಾಕ್ಗ್ರೌಂಡ್ ಅಷ್ಟು ಇದಿಲ್ಲ, ಯಾಕೆಂದ್ರೆ ಮೆಡಿಕಲ್ ಶಾಪ್ ಇಟ್ಟವರು. ಇವತ್ತು ನೀವು ಅವೈಸ್ ಅಹಮದ್ ಒಂದು ಪಿಕ್ಸೆಲ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಪಿಕ್ಸೆಲ್ ಬಂದ್ಬಿಟ್ಟು ಸ್ಯಾಟಲೈಟ್ ಡೆವಲಪ್ ಮಾಡಿ ಅವ್ರ ಸ್ಪೇಸ್ ಟೆಕ್ನಾಲಜಿ ಮುಖಾಂತರ 24 hours ಅಲ್ಲಿ ಈ ಪ್ರಪಂಚದಲ್ಲಿ ಎಲ್ಲ ವಾತಾವರಣ ಏನಾಗ್ತಾ ಇದೆ, ಏನು ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಕಂಡಿಡಿದಾನೆ. ಅವನ ಕಂಪನಿಗೆ ರಷ್ಯನ್ ಏರೋಸ್ಪೇಸ್ ಮೊನ್ನೆ ಫಂಡ್ ಮಾಡಬೇಕಾಗಿತ್ತು, ಅದನ್ನು ಲಾಸ್ಟ್ ಇಂಡಿಯನ್ ಗೌರ್ಮೆಂಟ್ ಆಲ್ರೆಡಿ ಫಂಡ್ ಮಾಡ್ತಾ ಇದೆ. ಒಂದು ಸಣ್ಣ ಏಜಲ್ಲಿ, ಒಂದು 18-20 ಏಜಲ್ಲಿ ಒಂದು ಸ್ಪೇಸ್ ರಿಲೇಟೆಡ್ ಟೆಕ್ನಾಲಜಿ ಮೇಲೆ ಬರುವಂತಹ ನಾಲೆಜ್ ಇಂದ ಸ್ಕಿಲ್ ಬೇಸ್ಡ್ ಎಜುಕೇಶನ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಾವು ಹೇಳ್ಬೋದು, ರಿಫಾತ್ ಶಾರೂಕ್ ಅಂತ ಚೆನ್ನೈಯಲ್ಲಿ ಅಡಂಬಕ್ಕಂಬಲ್ಲಿ ಇರ್ತಾನೆ. 16 ವರ್ಷ ಇರುವಾಗ ಅವನು ರಾಬೋಟಿಕ್ಸ್ ಒಂದು ಕ್ಲಾಸಸ್ ಅಲ್ಲಿ ಕಲಿತಾ ಇದ್ದ. 16 ವರ್ಷ ಇರುವಾಗ 18 ವರ್ಷ ಕಂಪ್ಲೀಟ್ ಆದಾಗ ಆ ರಾಬೋಟಿಕ್ ಸ್ಕೂಲ್ಸ್ ಅಲ್ಲಿ ಒಂದು ಕಾಂಪಿಟೇಷನ್ ಇತ್ತು, ಇಂಟರ್ ಸ್ಕೂಲ್, ನಮ್ದೇ ಕೊಲೀಗ್ಸ್ ನಡೆಸಿದ್ದು. ಆ ರಾಬೋಟಿಕ್ಸ್ ಕಾಂಪಿಟೇಷನ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ ತಗೊಂಡು ನಾಸಾ ಏರೋಸ್ಪೇಸ್ ಅವರಿಗೆ ವಿಸಿಟ್ ಮಾಡುವಂತ ಅವಕಾಶ ಸಿಕ್ತು. ತುಂಬಾ ಬಡತನದಿಂದ ಬಂದ ವ್ಯಕ್ತಿ ನಾಸಾ ವಿಸಿಟ್ ಮಾಡಿ, ನೀವು ಗೂಗಲ್ ಸರ್ಚ್ ಮಾಡಬಹುದು, ಯಂಗೆಸ್ಟ್ ಸ್ಯಾಟಲೈಟ್ ಡೆವಲಪರ್. ಅವ್ರು ಅಲ್ಲಿ ಹೋದ್ಮೇಲೆ ಅವ್ರಿಗೊಂದು ಇನ್ಸ್ಪಿರೇಷನ್ ಆಯ್ತು. ಆ ಇನ್ಸ್ಪಿರೇಷನ್ ಆದ ನಂತರ ಊರಿಗೆ ಬಂದು ಸಣ್ಣ ಒಂದು ಸ್ಯಾಟಲೈಟ್ ಡೆವಲಪ್ಮೆಂಟ್ ಮಾಡಿದ್ರು. ನಾಸಾ ರೆಕಗ್ನೈಸ್ ಮಾಡಿದ್ದಾರೆ ಈಗ. ಅದೆಲ್ಲ ಯಾಕಂದ್ರೆ 16-18 ವರ್ಷದಲ್ಲಿ ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡುವುದು. ಈ ಪ್ರಾಜೆಕ್ಟ್ ಗೌರ್ಮೆಂಟ್ ಏನಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ, ನೋಡಿ ನಮ್ಮ ಯಂಗ್ ಮೈಂಡ್. ಈಗ ನೋಡಿ, ನಾನು ನನ್ನ ಮಗುಗೆ ಹೇಳ್ತೀನಿ ನೀನು ಮೊಬೈಲ್ ಮುಟ್ಬೇಡ ಅಂತ, ಆಗ ಮಗುಗೆ ಕ್ಯೂರಿಯಾಸಿಟಿ ಆಗ್ತದೆ, ಏನಕ್ಕೆ ಮೊಬೈಲ್ ಮುಟ್ಬಾರ್ದು ಅಂತ ಅಲ್ವಾ. ಈಗ ನಾನು ಮುಟ್ತೀನಿ, ಮಗು ಯಾಕೆ ಅದೇ ನಮ್ಮ ಮಗುನ ನಾವೇನು ಮಾಡಬಹುದು, ಅದೇ ರೀತಿಯಲ್ಲಿ ಮಗು ನೀವು ಮುಟ್ಟು. ಆ ಮಗುಗೆ ಬೇಕಂದ್ರೆ ನಾವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಕಲಿಸ್ಕೊಟ್ರೆ, ಇನ್ US ಅದರ ಡೆವಲಪ್ ಕಂಟ್ರೀಸ್ ಅಲ್ಲಿ ಏನಿದೆ ಅಂತಂದ್ರೆ 7th ಗ್ರೇಡಿನಲ್ಲೇ ಅಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕಲಿಸ್ಕೊಡ್ತಾರೆ. ಬಟ್ ನಮ್ಮ ಅಷ್ಟು ಡೆವಲಪ್ ಆಗಿಲ್ಲ ಇಂಡಿಯಾ. ಬಟ್ ಐ ವಿಲ್ ಅಶ್ಯೂರ್ ಯು ದಿಸ್ ATL ಪ್ರಾಜೆಕ್ಟ್, ನೀವೆಲ್ಲ ಯಾರು ಬಂದಿದ್ದಾರೆ, ನಿಮ್ಮ ಎಷ್ಟೋ ಪ್ಯಾರೆಂಟ್ಸ್ಗಳು ಇಲ್ಲಿ ಬಂದಿದ್ದಾರೆ, ಈ ಮಕ್ಕಳನ್ನ ಒಳ್ಳೆ ರೀತಿ ಕೋಆಪರೇಟಿವ್ ಮಾಡಿ ಫ್ಯೂಚರ್ ಅಲ್ಲಿ ಈ ಮಕ್ಕಳನ್ನ ಒಂದು ಯಂಗ್ ಸೈಂಟಿಸ್ಟ್ ಮಾತ್ರ ಅಲ್ಲ, ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡುವಂತಹ ಒಂದು ಕೆಲಸ ಈ ಒಂದು ಪ್ರೋಗ್ರಾಮ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫೈನಲಿ ಒಂದು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಪ್ರಾಜೆಕ್ಟ್ ಏನಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಲಾಜಿಕಲ್. ಕೆಲವರಿಗೆ ಕನ್ಫ್ಯೂಷನ್ ಆಗ್ತದೆ, ನನಗೆ ನನ್ನ ಮಕ್ಕಳನ್ನ ಇಲ್ಲ ಈಗಂದ್ರೆ ನಮ್ಮೆಲ್ಲ ಪ್ಯಾರೆಂಟ್ಸ್ ಎಲ್ಲ ಒಂದು ಡ್ರೀಮ್ಸ್ ಇರ್ತದೆ, ನಾನೇನಾದ್ರೂ ಆಗಬೇಕು ಅಂತ. ಕೆಲವರು ಡಾಕ್ಟರ್ಸ್ ಇರ್ತೀರಾ, ಕೆಲವು ಬೇರೆ ಬೇರೆ ಪ್ರೊಫೆಷನಲ್ ಇರ್ತೀರಾ, ಅವ್ರ ಮೈಂಡ್ ಸೆಟ್ ಇರ್ತಾರೆ, ನನ್ನ ಮಗನೂ ಕೂಡ ಡಾಕ್ಟರ್ಸ್ ಮಾಡಿರ್ಬೇಕು, ಇಲ್ಲ ಆ ರೀತಿ. ಬಟ್ ನಿಮ್ಮ ಒಂದು ಆಂಬಿಷನ್ ಇದೆ, ನಿಮ್ಮ ಥಾಟ್ಸ್ ಏನು ಡಿಫ್ರೆಂಟ್ ಆಗಲ್ಲ. ಈ ಒಂದು ಪ್ರಾಜೆಕ್ಟ್ ಏನಿದೆ ಅಂತಂದ್ರೆ ಯಂಗ್ ಏಜ್ ಅಲ್ಲಿ, ಯಾಕಂದ್ರೆ ಅವರೇ ಪ್ರಾಕ್ಟಿಕಲ್ ಆಗಿ ಇದನ್ನ ಮಾಡುವಾಗ ಏನಾಗ್ತದೆ ಅಂತಂದ್ರೆ ಅವರ ಲಾಜಿಕಲ್ ಇಂಟೆಲಿಜೆನ್ಸ್ ಹೈ ಆಗ್ತದೆ. ಲಾಜಿಕಲ್ ಇಂಟೆಲಿಜೆನ್ಸ್ ಹೈ ಆಗುವಾಗ ಏನಾಗ್ತದೆ ಅಂತಂದ್ರೆ ಅವರ ಅಕಾಡೆಮಿಕ್ ಏನಿದೆಲ್ಲ, ಅಕಾಡೆಮಿಕ್ ಸಿಂಪಲ್ ಆಗಿ ಬರ್ತಾರೆ. ಒಂದು ಮಗು ಏರೋಸ್ಪೇಸ್, ನಮ್ಮ ಕಡೆ ಕಿಟ್ಸ್ಗಳಿದೆ, ಅದರ ಸ್ಯಾನಿಟೈಸೇಷನ್ ಕಿಟ್ಗಳಿದೆ, ಅದರ ಅಗ್ರಿಟೆಕ್ ಕಿಟ್ಗಳಿದೆ, ಈ ಥರ ಹಲವಾರು ಕಿಟ್ಗಳಿದೆ. ಈ ಕಿಟ್ಗಳನ್ನ ಮಕ್ಕಳು ಡೆವಲಪ್ಮೆಂಟ್ ಮಾಡುವಾಗ ಆ ಮಕ್ಕಳ ಮೈಂಡ್ ಸೆಟ್ ಹೆಂಗೆ ಬರ್ತದೆ ಅಂತಂದ್ರೆ, ಇಷ್ಟೊಂದು ಟೆಕ್ನಾಲಜಿ ರಿಲೇಟೆಡ್ ಕಿಟ್ ನಾವು ಉಪಯೋಗಿಸುತ್ತೀವಿ. ಅದೇ ರೀತಿ ನಮಗೆ ಈ ಒಂದು ಕಿಟ್ ನಾವು ಯೂಸ್ ಮಾಡುವಾಗ ಏನಾಗ್ತದೆ ಅಂತಂದ್ರೆ ಅವ್ರ ಟೆಕ್ನಾಲಜಿ ರಿಲೇಟೆಡ್ ಮಾತ್ರ ಅಲ್ಲ, ಈ ಅಕಾಡೆಮಿಕ್ ತುಂಬಾನೇ ಸಿಂಪಲ್ ಆಗಿ ಮಾಡಬಹುದು ಅಂತ ಅವರಲ್ಲಿ ಒಂದು ಒಳ್ಳೆ ಪ್ರೋತ್ಸಾಹ ಬರ್ತದೆ. ಎನಿವೇ, ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿ ಕೋಆಪರೇಟಿವ್ ಮಾಡಿ. ಸರ್ ಹೇಳ್ದಂಗೆ ಈ ವಿಲೇಜ್, ಈ ಸೊಸೈಟಿಯಲ್ಲಿ ನಾವು ಒಂದು ಒಳ್ಳೆ ಒಂದು ವಾತಾವರಣ ಟೆಕ್ನಾಲಜಿ ರಿಲೇಟೆಡ್ ಆಗಲಿ, ಒಂದು ಲಾಜಿಕಲ್ ಆಗಿ ಅವರ ಇಂಟೆಲಿಜೆನ್ಸ್ ಹೈ ಮಾಡೋದಾಗಲಿ, ಒಂದು ಒಳ್ಳೆ ಸ್ಫೂರ್ತಿ ನಾಳೆ ಸೊಸೈಟಿಗೆ ಕೊಡುವಂತ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಎಂಬುದೇ ಈ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಉದ್ದೇಶವಾಗಿದೆ. ಪೇರೆಂಟ್ಸ್ ಮತ್ತು ಟೀಚರ್ಸ್ ಮಾಡಬೇಕು ಎಂದು ಹೇಳಿ ಈ ಲ್ಯಾಬ್ನ ಉಪಯೋಗವನ್ನು ಸವಿಸ್ತಾರವಾಗಿ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಸರ್, ನಿಮಗೆ ಧನ್ಯವಾದಗಳು. ಅನೇಕ ವಿದ್ಯಾರ್ಥಿಗಳ ಮಾರ್ಗದರ್ಶಕರು,
ಪ್ರಸ್ತುತ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾಗಿರುವ ಶ್ರೀ ಅಹಮದ್ ಕುಂಜಿ ಸರ್ ಶುಭ ಹಾರೈಸುವಂತೆ ಕೇಳಿಕೊಳ್ಳುತ್ತೇನೆ. ಆ ಕಾಲದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲದಂಥ ಶಾಲೆಯನ್ನು ಸರ್ಕಾರ ಪ್ರಾರಂಭಿಸಲಿಕ್ಕೆ ಇಲ್ಲಿ ಒಪ್ಪಲಿಲ್ಲ. ಬಹುಶಃ MET ಅಂತೇಳಿ ಸದಸ್ಯರಿದ್ದಾರೆ, ಅಬ್ದುಲ್ ಖಾದರ್ ತೀರಿ ಹೋಗಿದ್ದಾರೆ. ಹಾಗೆ ಅವರೊಂದು ಸಹಾಯದಿಂದ ಒಂದು ಚಿಕ್ಕ ಮದ್ರಸದಲ್ಲಿ ಶಾಲೆಯನ್ನು ಪ್ರಾರಂಭಿಸಿ ಆನಂತರ 6-7ನೇ ತರಗತಿಗೆ ಸೇರಿಸಿಲ್ಲದಾಗ ತೀರಿ ಹೋಗಿದ್ದಾರೆ. ಯೂಸುಫ್ ಅಕ್ರಮ್ ಅವರ ಮನೆಯಲ್ಲಿ 3 ತರಗತಿಗಳ ಅಂಗಳದಲ್ಲಿ ಅವರ ಗುಡಿಸಲಲ್ಲಿ ಮತ್ತು ಆಚೆ ವೆರಾಂಡದಲ್ಲಿ ತರಗತಿಯೊಂದು ಓಲೆಯನ್ನು ಹಾಕಿ ಶಾಲೆ ನಡೆಸಿದಂಥ ಒಂದು ಇತಿಹಾಸ ಈ ಶಾಲೆಯದ್ದು. ಅದು ಬೆಳೆದು ಇವತ್ತು ಅತ್ಯುತ್ತಮವಾದಂಥ ಒಂದು ಸುಭದ್ರವಾದಂಥ ಕಟ್ಟಡದಲ್ಲಿ ಹಾಗೂ ಅತ್ಯುತ್ತಮವಾದ ವೈಜ್ಞಾನಿಕವಾದಂತಹ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಉದ್ಘಾಟಿಸುವ ನೆಲೆಗೆ ಬಂದು ಮುಟ್ಟಿದ್ದು ಬಹಳ ಸಂತೋಷ. ಅಲ್ಲಾಹನಿಗೆ ಸರ್ವಸ್ತುತಿಗಳು. ಬಂಧುಗಳೇ, ಈ ಎಲ್ಲ ವ್ಯವಸ್ಥೆಗಳು ನಮ್ಮ ಮಕ್ಕಳಿಗಾಗಿ ಎಂಬುದನ್ನು ನಾವು ತಿಳ್ಕೊಳ್ಳಿ. ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುವಲ್ಲಿ ಪೋಷಕರು ಬಹಳಷ್ಟು ಹೆಚ್ಚು ಗಮನ ಕೊಡಬೇಕು. ಯಾಕೆಂತ ಹೇಳಿದರೆ ಇವತ್ತು ಈ ಯುಗದಲ್ಲಿ ಮಕ್ಕಳು ದಾರಿ ತಪ್ಪುವಂತಹ ಕಾಲ ಇದು. ಎಲ್ಲಿ ಹೋದರೂ ನಮ್ಮ ಮಕ್ಕಳನ್ನು ತಪ್ಪು ದಾರಿಗೆ ಎಳೆಯುವಂತಹ ವ್ಯವಸ್ಥೆಗಳೇ ಇವತ್ತು ಕಾಣುತ್ತಿರುವಂತಹ ಈ ಸಮಾಜದಲ್ಲಿ ನಮ್ಮ ಮಕ್ಕಳ ಚಿಂತೆ ತಂದೆಗಿದೆ. ಆದರೆ ಯಾವ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಎಂಬುದೇ ನಮ್ಮ ಪೋಷಕರಿಗೆ ಆಗ್ತಾ ಇಲ್ಲ. ಪೋಷಕರ ಮುಖ್ಯ ಕಂಪ್ಲೇಂಟೇ ನನ್ನ ಮಗ ಹೇಳಿದಾಗ ಕೇಳ್ತಾ ಇಲ್ಲ, ಮಗಳು ಹೇಳಿದಾಗ ಕೇಳ್ತಾ ಇಲ್ಲ ಎಂಬುದು. ಅದು ಯಾಕೆ ಎಂಬುದನ್ನು ನೀವು ಆಲೋಚನೆ ಮಾಡಬೇಕು. ನಾನು ಯಾವ ರೀತಿ ಇದ್ದೆ ಎಂಬುದನ್ನು, ನಮ್ಮ ಮಕ್ಕಳಿಗಾಗಿ ನಾವು ಏನು ಮಾಡಿದ್ದೇವೆ, ನಮ್ಮ ಮಕ್ಕಳಿಗಾಗಿ ನಾವು ಯಾವ ತ್ಯಾಗವನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಎಂಬುದನ್ನು ಪ್ರತಿಯೊಬ್ಬ ಪೋಷಕರು ಅರ್ಥ ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ಮಕ್ಕಳು ನಾವು ನಾಳೆ ತಂದೆ ತಾಯಿ ಆಗುವವರು. ನಾವು ಕೂಡ ನಮ್ಮ ತಂದೆಯ ಅಥವಾ ತಾಯಿಯ ಆಕಾಂಕ್ಷೆಯನ್ನು ಪೂರ್ತಿ ಮಾಡಲಿಕ್ಕೆ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಎಂಬುದೇ ನನ್ನ ಕಳಕಳಿಯ ವಿನಂತಿ. ಮಕ್ಕಳೇ, ಬಹಳಷ್ಟು ಅವಕಾಶಗಳಿವೆ ಬೆಳೆಯಲಿಕ್ಕೆ. ಅದಕ್ಕಾಗಿ ಜಮಿಯತ್ ಫಲಾಹ್ ಸಂಸ್ಥೆಯು ನಿಮಗಾಗಿ, ಈ ಶಾಲೆಗಾಗಿ ಬಹಳಷ್ಟು ಕಷ್ಟಪಡ್ತಾ ಇದೆ. ಯಾಕೆಂದರೆ ಅದರ ಒಂದು ವರಮಾನದ ದೊಡ್ಡ ಮೊತ್ತವನ್ನೇ ಈ ಹಳ್ಳಿಗಾಗಿ, ಈ ಶಾಲೆಗಾಗಿ ವ್ಯವಸ್ಥೆ ಮಾಡ್ತಾ ಇದೆ. ಮಧ್ಯಾಹ್ನದ ಊಟ ಆಗಲಿ, ಶಿಕ್ಷಕರಿಗೆ ವೇತನವಾಗಲಿ, ಏನು ಬಹಳ ಕಷ್ಟದಲ್ಲೆಲ್ಲ ಈ ಶಾಲೆಗೆ ಕೊಡ್ತಾ ಇರೋದು ನಮ್ಮ ಬೆಳವಣಿಗೆಗಾಗಿ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರುತ್ತಾ, ಈ ಆಡಳಿತ ಮಂಡಳಿ ಇನ್ನೂ ಕೂಡ ಈ ಶಾಲೆಯ ಬೆಳವಣಿಗೆಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನಗೆ ಅವಕಾಶ ಕೊಟ್ಟದಾಗ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಸಂಸ್ಥೆಯ ವತಿಯಿಂದ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ವೈಜ್ಞಾನಿಕ ಚಿಂತನೆಯೊಂದಿಗೆ ಇಂದು ಉದ್ಘಾಟನೆಗೊಂಡಂತಹ ಅಟಲ್ ಟಿಂಕರಿಂಗ್ ಲ್ಯಾಬಿನ ಈ ಸುಂದರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಹನೀಯರೇ ಮತ್ತು ಮುಂಬದಿಯಲ್ಲಿರುವಂತಹ ಎಲ್ಲ ಊರಿನ ಮಹನೀಯರೇ, ಜಮಿಯತುಲ್ ಫಲಾಹ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ ಮತ್ತು ಮುದ್ದು ಮಕ್ಕಳೇ, ನಾನು ಇಲ್ಲಿ ನಿಜವಾಗಿ ನನ್ನನ್ನು ಮಾತನಾಡಲಿಕ್ಕೆ ಕರೀತಾರೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಬಂದದ್ದು ಜಸ್ಟ್ ಒಂದು ಕಾರ್ಯಕ್ರಮ ನೋಡುವ ಎಂಬ ನೆಲೆಯಲ್ಲಿ ಇಲ್ಲಿಗೆ ಬಂದಿದ್ದೇನೆ. ಸೊ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಪರ್ವೇಜ್ ಅಲಿ ನನ್ನ ಮಿತ್ರ, ಈ ಶಾಲೆಯ ಸಂಚಾಲಕರಾದ ಪರ್ವೇಜ್ ಅಲಿ ಅವರು ನಾವು ಬಾಲ್ಯ ಸ್ನೇಹಿತರು. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಅವರ ಕರೆಯ ಮೇರೆಗೆ. ಸೊ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇದು ಪ್ರಾಕ್ಟಿಕಲ್ ಆಗಿ ಕಲಿಸುವಂತಹ ಒಂದು ವಿಧಾನ ಈ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಆಸಕ್ತಿಯಿಂದ ನೀವು ತೆರೆದಿದ್ದೀರಿ ಅಂದರೆ ಅತ್ಯಂತ ಶ್ಲಾಘನೀಯವಾದ ಒಂದು ಕಾರ್ಯಕ್ರಮ. ನಾನು ಕೂಡ ಕಲಿತಿದ್ದೇನೆ. ನಾವು ಕಲಿಯುವಾಗ ಎಲ್ಲ ಶಾಲೆಯಲ್ಲಿ ಹೇಳಿಕೊಡ್ತಾ ಇದ್ದು ಪುಸ್ತಕದಿಂದ ಮಾತ್ರ ನಾವು ಕಲಿತೇವೆ. ಇದು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಕಲಿಸುವುದಂದರೆ ಇತ್ತೀಚೆಗೆ ಕೆಲವು ಶಾಲೆಗಳಲ್ಲಿ ನಾನು ನೋಡಿದ್ದೇನೆ. ಇದೊಂದು ಅಭಿನಂದನೀಯ ಕಾರ್ಯಕ್ರಮ. ಈಗ ಅವರು ಹೇಳಿದಂತೆ ನಾನು ಅವರ ಮಾತುಗಳನ್ನು ಕೇಳಿದೆ. ನಾವು ಕಲಿಯುವಾಗಲೇ ಇದು ಯಾವ ರೀತಿ, ಏನಾದರೂ ಒಂದು ಟೂಲ್ಸ್ ತಯಾರು ಮಾಡಬೇಕಾದ್ರೆ ಇದು ಯಾವ ರೀತಿ ತಯಾರು ಮಾಡಬೇಕಂತ ಪ್ರಾಕ್ಟಿಕಲ್ ಆಗಿ ಹೇಳಿಕೊಡುವಂತಹ ಒಂದು ವಿಧಾನ, ಅದು ಅಭಿನಂದನೀಯ ಕಾರ್ಯಕ್ರಮ. ಆದ್ದರಿಂದ ಇದಕ್ಕೆ ಶ್ರಮಿಸಿದ ಈ ಶಾಲೆಯ ಸಂಚಾಲಕರಾದ ನನ್ನ ಮಿತ್ರ ಪರ್ವೇಜ್ ಅಲಿ ಮತ್ತು ಎಲ್ಲರಿಗೂ, ಜಮಿಯತುಲ್ ಫಲಾಹದ ಅನೇಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಅದು ಕೂಡ ಇದೊಂದು ವಾಣಿಜ್ಯಮಯ ಯುಗದಲ್ಲಿ ನಾವು ಇದ್ದೇವೆ. ವಾಣಿಜ್ಯಮಯ ಎಲ್ಲವೂ ಕೂಡ ಕಮರ್ಷಿಯಲ್ ಆಗಿ ನಡೀತಾ ಇದೆ. ಒಂದು ಶಿಕ್ಷಣ ಸಂಸ್ಥೆಗಳು ನೀವು ನೋಡಿರಬಹುದು, ಡಾಕ್ಟರ್ ಇಂಜಿನಿಯರಿಂಗ್ ಕಾಲೇಜುಗಳು ತೆರೀತಾರೆ, ಲಕ್ಷ ಕೋಟಿ. ಇದರ ಬಗ್ಗೆ ನಾನು ಅನೇಕ ಕವನಗಳನ್ನು ಕೂಡ ಬರೆದಿದ್ದೇನೆ. ಲಕ್ಷ ಕೋಟಿ ರೂಪಾಯಿಯಲ್ಲಿ ಸುಲಿಗೆ ಮಾಡ್ತಾರೆ. ಅದೇ ರೀತಿ ವೈದ್ಯಕೀಯ ಕ್ಷೇತ್ರ
ಇದು ಸುಲಿಗೆ ಮಾಡುವಂತಹ ಎಲ್ಲರೂ ಕೂಡ ಎಲ್ಲಿಯವರೆಗೆ ಅಂದರೆ ನಮ್ಮ ಮಕ್ಕಳು ಶಾಲೆಗೆ ಸೇರುವಾಗ ಯಾವ ವಿದ್ಯೆಯನ್ನು ಕಲಿತರೆ ನನಗೆ ಹೆಚ್ಚು ಲಾಭ ಬರ್ತದೆ ಎಂಬ ಲೆಕ್ಕ ಹಾಕುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂತಹ ಒಂದು ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ವಿದ್ಯೆ ಕಲಿಸುವುದರ ಜೊತೆಗೆ ಆ ಮಕ್ಕಳಿಗೆ ಊಟವನ್ನು ಕೊಡುವುದು ಕೂಡ ಅದು ದೊಡ್ಡ ಒಂದು ಸಾಧನೆ ಎಂದು ನಾನು ಭಾವಿಸ್ತೇನೆ. ಅದಕ್ಕಾಗಿ ಜಮಿಯತುಲ್ ಫಲಾಹ್ ಸಂಸ್ಥೆಗೆ ನಾನು ಎಲ್ಲರಿಗೂ, ಅದರ ಹಿಂದೆ ದುಡಿಯುವ ಎಲ್ಲರಿಗೂ ಕೂಡ ನನ್ನ ಅಂತರಾಳದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಗಣ್ಯ ಅತಿಥಿಗಳು ನೆರವೇರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾಧನೆ ತೋರಿದರೆ ಜಗವೇ ಕೊಂಡಾಡುವುದು ದಿನವೆಲ್ಲ. ಶಿಕ್ಷಣವು ಜ್ಞಾನದ ದೀವಿಗೆಯಂತೆ ಎಂಬ ಸೂಕ್ತಿಯಂತೆ 2020-21ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸುವ ಮೂಲಕ 100% ಫಲಿತಾಂಶ ದಾಖಲಿಸಿದ್ದು 4 ವಿದ್ಯಾರ್ಥಿನಿಯರು ಅತ್ಯುನ್ನತ ಶ್ರೇಣಿಯೊಂದಿಗೆ ಉತ್ತೀರ್ಣರಾಗಿದ್ದು ಗ್ರೀನ್ ಪದವಿ ಪೂರ್ವ ಕಾಲೇಜಿಗೆ ಕೀರ್ತಿ ತಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. 600ರಲ್ಲಿ 543 ಅಂಕ ಗಳಿಸಿ 90.5% ಕುಮಾರಿ ಫಾತಿಮಾ ಜಲೀಲ ಇವರು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಅಧ್ಯಕ್ಷರು ಕೊನಾಜೆ ಪಂಚಾಯತ್ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಗಣ್ಯ ಅತಿಥಿಗಳೆಲ್ಲರೂ ಕೈಜೋಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ವಿದ್ಯಾರ್ಥಿಗಳ ಹೆಸರನ್ನು ಓದಿ ಹೇಳಬೇಕಾಗಿ ಶಿಕ್ಷಕಿ ಶ್ರೀಮತಿ ನಮಿತಾರವರಲ್ಲಿ ಕೇಳಿಕೊಳ್ಳುತ್ತೇನೆ. ಮನಸ್ಸನ್ನು ಶಕ್ತಿಯುತವೂ ಶಿಸ್ತುಬದ್ಧವೂ ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು. ನಿನ್ನ ನೀ ಅರಿ ನೀ ನಿತ್ಯ, ಅದ್ಭುತ ಶಕ್ತಿ ಸಾಮರ್ಥ್ಯ ಅಡಗಿದೆ ಎಂಬ ಸ್ವಾಮಿ ವಿವೇಕಾನಂದರ
ಸ್ಫೂರ್ತಿಯಂತೆ ನೀ ಏರಬೇಕು ಸಾಧನೆಯ ಉತ್ತುಂಗಕ್ಕೆ. 2020-21ನೇ ಶೈಕ್ಷಣಿಕ ವರ್ಷದ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯು 100% ಫಲಿತಾಂಶ ದಾಖಲಿಸಿದ್ದು 5 ವಿದ್ಯಾರ್ಥಿನಿಯರು ಅತ್ಯುನ್ನತ ಶ್ರೇಣಿಯೊಂದಿಗೆ ಉತ್ತೀರ್ಣರಾಗಿದ್ದು ನಮ್ಮ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. 625ರಲ್ಲಿ 582 ಅಂಕ ಗಳಿಸಿ ಪ್ರಥಮ ಸ್ಥಾನ ಗಳಿಸಿದ ಆಯಿಷಾ ಸೋಯಬ್ ಸೈರಾ ಇವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕೇರಳದಲ್ಲಿರುವ ಶರೀರಕ್ಕೆ ದಾಖಲಾಗಿದ್ದು ಕಾರಣಾಂತರದಿಂದ ಅವರಿಗೆ ಈ ಬಹುಮಾನವನ್ನು ಸ್ವೀಕರಿಸಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಅವರ ತಾಯಿಯು ಈ ಬಹುಮಾನವನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸ್ಮರಣಿಕೆಯನ್ನು ನಮ್ಮ ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರ ಜೊತೆ ಎಲ್ಲ ಪ್ರತಿನಿಧಿಗಳು ಕೈಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಪ್ರಥಮ ಭಾಷೆ ಕನ್ನಡದಲ್ಲಿ 125ರಲ್ಲಿ 125 ಪೂರ್ಣ ಅಂಕವನ್ನು ಪಡೆದಿರುತ್ತಾರೆ. ಇವರಿಗೂ ಕೂಡ ಸ್ಮರಣಿಕೆ ನಗದು ಹಾಗೂ ಶಾಲಾ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಯಿಷಾ ಶೈಮಾ ಸ್ಮರಣಿಕೆ ಹಾಗೂ ನಗದು ಬಹುಮಾನ ನೀಡಿ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪಾಠವನ್ನು ಅಭ್ಯಸಿಸಿದ್ದಾರೆ.
ನನಗೆ ಬೆನ್ನೆಲುಬಾಗಿ ನಿಂತ ನನ್ನ ಹೆತ್ತವರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನನಗೆ ಪ್ರತಿಯೊಂದು ವಿಷಯವನ್ನು ಕಲಿಯಲು ಸಹಾಯ ಮಾಡಿದ ನನ್ನ ಸಹಪಾಠಿಗಳಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಅದೇ ರೀತಿ ಜಮಿಯತುಲ್ ಫಲಾಹ್ ಸಂಸ್ಥೆಯು ಸುಸಜ್ಜಿತ ಕಟ್ಟಡ, ವಿಶಾಲವಾದ ಆಟದ ಮೈದಾನ ಹಾಗೂ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿ ನಮಗೆ ಕಲಿಯಲು ಅವಕಾಶ ಮಾಡಿಕೊಟ್ಟಿದೆ. ಈ ಸಮಯದಲ್ಲಿ ಜಮಿಯತುಲ್ ಫಲಾಹ್ ಸಂಸ್ಥೆಯವರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಈಗ SSLCಯಲ್ಲಿರುವ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸಣ್ಣ ಮನವಿ. ನೀವು ಪರೀಕ್ಷೆಯ ಬಗ್ಗೆ ಭಯಪಟ್ಟುಕೊಳ್ಳದೆ ಅದೊಂದು ಸರಳ ಸವಾಲು ಎಂದು ಮನವರಿಕೆ ಮಾಡಿಕೊಳ್ಳಬೇಕು. ಹಾಗೆಯೇ ಆ ಸವಾಲು ಜಯಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಪರೀಕ್ಷೆಯಿಂದ ತಕ್ಷಣ ಗದ್ದರಿಸಬಾರದು. ವಿದ್ಯಾರ್ಥಿಗಳಾದ ನಮ್ಮ ಮನಸ್ಸು ಸ್ವಚ್ಛಂದವಾಗಿದ್ದರೆ ಮಾತ್ರ ಕಲಿತ ವಿಷಯ ನೆನಪಿನಲ್ಲಿ ಉಳಿಯಲು ಸಾಧ್ಯ. ಪರೀಕ್ಷಾ ತಯಾರಿಯನ್ನು ಪರೀಕ್ಷಾ ಸಮಯದಲ್ಲಿ ಮಾತ್ರವಲ್ಲದೆ ಶಾಲಾ ಆರಂಭದಿಂದಲೇ ಪರೀಕ್ಷಾ ತಯಾರಿಯನ್ನು ನಡೆಸಿಕೊಂಡು ಬರಬೇಕು. ಪರೀಕ್ಷೆಯು ನಮ್ಮ ಜೀವನವನ್ನು ಮುಂದಕ್ಕೆ ಕರೆದೊಯ್ಯುವ ಗೆಳೆಯ. ಅದನ್ನು ಎದುರಿಸಬೇಕಾದುದು ನಮ್ಮ ಕರ್ತವ್ಯ ಎಂದು ಎಲ್ಲ ವಿದ್ಯಾರ್ಥಿಗಳಿಗೂ ಆಗಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಫಲಾಹ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಶಬೀರ್ ಅಹಮದ್ ಖಾಜಿ ಸರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 1988ರಲ್ಲಿ ನಮ್ಮ ಸೌದಿ ಅರೇಬಿಯಾದಿಂದ ಹುಟ್ಟಿ ಬಂದ ಒಂದು ಸಂಸ್ಥೆ. ಇದಕ್ಕೆ ಕೆಲವರೆಲ್ಲ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಅಲಿ ಪರ್ವೇಜ್ ಮತ್ತು ಮುಬೀನ್ ಬಾಯಿ ಅವರು ಎಲ್ಲರೂ ಅಲ್ಲಿ ಸ್ಟ್ರಗಲ್ ಮಾಡಿ ನಮ್ಮ ಒಂದು ಕನಸಿತ್ತು, ನಾವು ವಿದ್ಯಾಭ್ಯಾಸದಲ್ಲಿ ಮತ್ತು ಮೆಡಿಕಲ್ನಲ್ಲಿ ಹೋಗಬೇಕಂತ. ನಾವು ಜಮಿಯತುಲ್ ಫಲಾಹ್ 1989ನಲ್ಲಿ ಇಲ್ಲಿ ರಿಜಿಸ್ಟರ್ ಆದ ಸಮಯದಲ್ಲಿ ಇಲ್ಲಿ ಒಂದು ಶಾಲೆ ಇತ್ತು, ಅದು MET ಅಂತ. ಅದರಲ್ಲಿ ನಮ್ಮ ದಿವಂಗತ ಜಾವೇದ್ ಸಾಹೇಬರು ಮತ್ತು ಅಬ್ದುಲ್ ಖಾದರ್ ಸಾಹೇಬರು ಅಲ್ಲಿ ಟ್ರಸ್ಟಿ ಆಗಿದ್ದರು. ಈ ಶಾಲೆ ಅವರ ಮುಖಾಂತರ ನಮಗೆ ಇದು ಜಮಿಯತುಲ್ ಫಲಾಹ್ಗೆ ಸಿಕ್ಕಿದೆ. ಆ ಸಮಯದಲ್ಲಿ ನಾನು 30 ವರ್ಷದ ಮೊದಲು ಸಹ ಈ ಶಾಲೆಗೆ ಬಂದಿದ್ದೇನೆ ಇನಿಷಿಯಲ್ ಸ್ಟೇಜ್ನಲ್ಲಿ. ಆ ಸಮಯದಲ್ಲಿ ಗೆದ್ದದಲ್ಲಿದ್ದೆ. ಆ ಸಮಯದಲ್ಲಿ ನನ್ನ ಪ್ರೈವೇಟ್ ಗಾಡಿಯಲ್ಲಿ ಬರಲಿಕ್ಕೆ ಆಗ್ತಿರಲಿಲ್ಲ. ನನ್ನ ಹತ್ರ ಅಂಬಾಸಿಡರ್ ಗಾಡಿ ಇತ್ತು, ಅದರಲ್ಲಿ ಬರಲಿಕ್ಕೆ ಆಗಲಿಲ್ಲ. ಇಲ್ಲಿ ಬರಲಿಕ್ಕೆ ನಮಗೆ ಒಂದು ಜೀಪ್ ಬೇಕಿತ್ತು. ರೆಂಟೆ ಜೀಪ್ ಮಾಡಿ ಅದರಲ್ಲಿ ಬರ್ತಿದ್ದೆವು, ಹೋಗ್ತಿದ್ದೆವು. ಅಲ್ಹಮ್ದುಲಿಲ್ಲಾ ಇವತ್ತಿನ ದಿವಸದಲ್ಲಿ ಇಲ್ಲಿ ಒಂದು ಒಳ್ಳೆ ಪಟ್ಟಣ ಆಗಿದೆ, ಒಳ್ಳೆ ಮನೆಗಳು ಬಂದಿವೆ, ಒಳ್ಳೆ ರೋಡ್ ಆಗಿದೆ, ಎಲ್ಲ ಸೌಕರ್ಯ ಇದೆ. ಸಣ್ಣ ಗಾಡಿ ಆಗಲಿ ಯಾವ ರಿಕ್ಷಾ ಆಗಲಿ ಬರ್ತದೆ. ಇವತ್ತು ನಮ್ಮ ಅಲಿ ಪರ್ವೇಜ್ನವರು ಒಂದು DC ರಿಕ್ವೆಸ್ಟ್ ಮಾಡಿದರು. ಅವರ ಮುಖಾಂತರ ಇಲ್ಲಿ ಕೆಲವು ಪ್ರೈವೇಟ್ ಬಸ್ ಆಗಲಿ ಅಥವಾ ಗೌರ್ಮೆಂಟ್ನ ಬಸ್ ಆಗಲಿ ಇಲ್ಲಿಗೆ ಒಂದು ಹೆಚ್ಚಿಸಿಕೊಡಲು ಅವರು ಕೇಳಿಕೊಂಡಿದ್ದಾರೆ. ಅವರು ನಮ್ಮ ಹತ್ರ ರಿಕ್ವೆಸ್ಟ್ ಲೆಟರ್ ಕೇಳಿದ್ದಾರೆ. ಇನ್ಶಾಲ್ಲ ಅದನ್ನು ನಾವು ಹೋಗಿ ಕೊಟ್ಟು ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಈಗಲೇ ಅಲ್ಹಮ್ದುಲಿಲ್ಲಾ ಫಸ್ಟ್ ಇಯರ್ PUCಯಲ್ಲಿ 45 ಮಕ್ಕಳಿದ್ದಾರೆ. ಇದೊಂದು ಸಣ್ಣ ಅಟೆಂಡೆನ್ಸ್ ಅಲ್ಲ, ಅಡ್ಮಿಷನ್ ಭಾಳ ಒಳ್ಳೆಯದೇ. ಹಾಗಿರುವಾಗ ಇನ್ನು ಮುಂದಕ್ಕೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇದ್ದರೆ ದೇವದಯದಿಂದ ಮಕ್ಕಳ ಸಂಖ್ಯೆ ಸಹ ಹೆಚ್ಚಾಗುವ ಸಾಧ್ಯತೆಗಳಿವೆ. ಈ ಅಟಲ್ ಲ್ಯಾಬನ್ನು ಒದಗಿಸಿಕೊಟ್ಟ, ಇದನ್ನು ಸ್ಯಾಂಕ್ಷನ್ ಮಾಡಿದ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಕೃತಜ್ಞತೆ ಈ ಸಮಯದಲ್ಲಿ ಕೊಡಬೇಕು. ಯಾಕೆಂದರೆ ಈ ಒಂದು ಇಂಟೀರಿಯರ್ನಲ್ಲಿ ಕೆಲವು ಕಡೆಯಲ್ಲಿ ಶಾಲೆಗೆ ರಿಕ್ವೆಸ್ಟ್ ಹೋದರೂ ಕೆಲವು ಅನಾನುಕೂಲಗಳಿಂದ ಡಾಕ್ಯುಮೆಂಟ್ರಿ ಇರ್ಬೋದು, ಬೇರೆ ವಿಷಯ ಇರ್ಬೋದು, ಅವರಿಗೆ ಸ್ಯಾಂಕ್ಷನ್ ಆಗಲಿಲ್ಲ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದರ ಮೊದಲಿನ ಕಮಿಟಿಯವರು ಅದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಹುಲ್ ಹಮೀದ್ ಅವರು ಬರಬೇಕಿತ್ತು, ಅವರ ರಿಲೇಷನ್ ಎಲ್ಲ ತೀರಿ ಹೋದರು. ಸಲೀಂ ಮಂಡಲ ಬಂದವರು ಅರ್ಜೆಂಟ್ ಕೆಲಸದಲ್ಲಿ ಹೋದರು. ಅಲ್ಲದೆ ಇಬ್ರಾಹಿಂ ಕೊಡಿಚಾಲ್ನವರು ಸಹ ಬೇರೆ ಕೆಲವರು ಇದರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ.
ಅಲ್ಹಮ್ದುಲಿಲ್ಲಾ ಇವತ್ತು ಅದರ ಇನಾಗ್ರೇಷನ್ ಆಗಿದೆ. ಮಕ್ಕಳಿಗೆ ನಾನು ಹೇಳುವುದೇನೆಂದರೆ ಇದರ ಪ್ರಯೋಜನ ನೀವು ತೆಗೆದುಕೊಳ್ಬೇಕು. ನೋಡಿ, ದೊಡ್ಡ ದೊಡ್ಡ ಕಾಲೇಜ್ನಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ, ಮೆಡಿಕಲ್ನಲ್ಲಿ ದೊಡ್ಡ ದೊಡ್ಡ ಫೆಸಿಲಿಟೀಸ್ ಇರ್ಬೋದು. ಇಂಥ ಒಂದು ಸಣ್ಣ ಇಂಟೀರಿಯರ್ನಲ್ಲಿ ಶಾಲೆಗೆ ಇಂಥ ಫೆಸಿಲಿಟೀಸ್ ನಮಗೆ ದೊರಕಿದೆ. ಅದನ್ನು ನೀವು ದಯಮಾಡಿ ಯೂಸ್ ಮಾಡಬೇಕು, ಅದನ್ನು ಪಡಿಸಬೇಕು, ಒಳ್ಳೆ ರೀತಿಯಲ್ಲಿ ಕಲಿಬೇಕಂತ ನಿಮ್ಮೆಲ್ಲ ಹತ್ರ ಕೇಳಿಕೊಳ್ತೇನೆ. ಅದು ಅಲ್ಲದೆ ನಮ್ಮ ಇವತ್ತಿನ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನಾವು ಕಡಿಮೆ ಅಂದರೂ 1 ತಿಂಗಳಿಂದ ಸ್ಟ್ರಗಲ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಪ್ರಿನ್ಸಿಪಲ್ನವರು, ಅಟಲ್ ಬಿಹಾರಿ ಟೀಮ್ನವರು, ಪರ್ಟಿಕ್ಯುಲರ್ಲಿ ನಮ್ಮ ಸಂಚಾಲಕರು ಅಲಿ ಪರ್ವೇಸ್ ಅವರು ಬಹಳ ಶ್ರಮ ಪಡ್ತಾ ಇದ್ದಾರೆ. ಈಗ ನಾವು ಜನವರಿಯಲ್ಲಿ ಈ ಟೀಮ್ ಬಂದಿದೆ. ಈಗ ನಮ್ಮ ಸೆಕ್ರೆಟರಿ ಸಹ ಈಗ ಹೋದರು, ನಮ್ಮ ಟ್ರೆಸರರ್ ಸಹ ಇಲ್ಲಿ ಇದ್ದಾರೆ. ಆದರೂ ಈವರೆಗೆ ಕಡಿಮೆ ಒಂದು 20-25 ಅವರು ಇಲ್ಲಿ ಶಾಲೆಗೆ ಟ್ರಿಪ್ ವಿಸಿಟ್ ಕೊಟ್ಟಿರಬಹುದು. ನಾನೇ ಪ್ರೆಸಿಡೆಂಟ್ ಆದ ನಂತರ ಒಂದು 5-6 ಸಲ ಇಲ್ಲಿಗೆ ಬಂದೆ. ಯಾಕೆಂದರೆ ಇದು ಕೆಲವರು ಎಣಿಸ್ತಾರೆ ಗೌರ್ಮೆಂಟ್ ಶಾಲೆ, ಆದರೂ ನಮಗೆ ಹೆಚ್ಚಾಗಿ ಅದರ ಅನುದಾನ ಸಿಗುವುದಿಲ್ಲ. ನಮಗೆ ಜಮೆತಲ್ ಫಲದಿಂದ ಕಡಿಮೆ ಅಂದರೂ ತಿಂಗಳಿಗೆ 3 ಲಕ್ಷದ ಮೇಲೆ ಖರ್ಚು ಉಂಟು. ಅದು ನಮ್ಮ ಜಮೆತಲ್ ಫಲದಿಂದ ಕೊಡ್ತಾ ಇದ್ದಾರೆ. ನಮ್ಮ ಅನಿವಾಸಿ ರೆಪ್ರೆಸೆಂಟ್ ಇದ್ದಾರೆ, ಅವರ ಸಹ ತುಂಬ ನಮಗೆ ಹೆಲ್ಪ್ ಉಂಟು. ಮಧ್ಯಾಹ್ನದ ಊಟದ ಅರೇಂಜ್ಮೆಂಟ್ ಸಹ ಅವರು ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಇನ್ನೂ ಅಲ್ಲಿ ಒಳ್ಳೆಯ ರೀತಿಯ ಸಂಪಾದನೆ ಕೊಟ್ಟು ನಮಗೆ ಇಲ್ಲಿ ಬಡ ಮಕ್ಕಳಿಗೆ ಸಹಾಯ ಮಾಡಲಿ ಅಂತ ಕೇಳಿಕೊಳ್ತೇನೆ. ಈಗ ಎಲ್ಲರೂ ಮಾತಾಡಿ ಆಗಿದೆ, ಹೆಚ್ಚು ಮಾತಾಡಿದಾಗೆಲ್ಲ ಬೋರ್ ಆಗ್ತಾ ಉಂಟು. ನಮ್ಮ ಲೋಕಲ್ MLA ಅವರು ಬರುವರಿದ್ದರು, ET ಖಾನ್ ಸಾಹೇಬರು, ಎಲ್ಲಿ ಸ್ಟಕ್ ಆಗಿದ್ದಾರೆ ಗೊತ್ತಿಲ್ಲ. ತಮ್ಮೆಲ್ಲರಿಗೆ ಇನ್ನೊಮ್ಮೆ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಹಿಂದ್, ಜೈ ಕರ್ನಾಟಕ. ಸ್ಕೂಲ್ ಕಮಿಟಿಯ ಸದಸ್ಯರಾಗಿರುವ ಶ್ರೀಯುತ ಅಹಮದ್ ಕುಂಜ್ ಸರ್, ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡು ಯಾವ ಕೆಲಸವನ್ನು ಹೇಳಿದರೂ ಆಯಿತು ಮಾಡುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟು ನಮಗೆ ಪ್ರೋತ್ಸಾಹವನ್ನು ನೀಡುವ SBC ಅಧ್ಯಕ್ಷರು ಶ್ರೀಯುತ ಅಬುಬಕರ್ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಅದೇ ರೀತಿ SBCಯ ಉಪಾಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ತಮ್ಮ ಪಾಲಿನ ಕರ್ತವ್ಯವನ್ನು ಬಹಳ ಮುತುವರ್ಜಿ ವಹಿಸಿ ನಿಭಾಯಿಸಿಕೊಂಡು ಹೋಗುವ ಕೊಣಾಜಿ ಗ್ರಾಮ ಪಂಚಾಯತಿನ ಸದಸ್ಯರು ಶ್ರೀಯುತ ಜನಾಬ್ ಐದರ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಕೊಣಾಜಿ ಗ್ರಾಮದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುವ ಶ್ರೀಮತಿ ಚಂಚಲಾಕ್ಷಿಯವರು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಅತಿ ಹೆಚ್ಚು ಅಂಕ ಗಳಿಸಿದ SLC ಮತ್ತು PUC ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಹಿತನುಡಿಗಳನ್ನು ನುಡಿದು ಶುಭವನ್ನು ಹಾರೈಸಿದ ಮೇಡಮ್, ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅಡ್ಕರೆ ಫೌಂಡೇಶನ್ ಅಡ್ಕರೆ ಪಡ್ಕು ಇದರ ಅಧ್ಯಕ್ಷರಾದ ಶ್ರೀಯುತ ಸಿರಾಜ್ ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮೊಡನೆ ಕೈಜೋಡಿಸುತ್ತಿರುವ ಇವರಿಗೂ ಸಂಘದ ಎಲ್ಲ ಸದಸ್ಯರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.